ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದ ಕೇರ್. ಎಲ್ಲರಿಗೂ ನಮಸ್ಕಾರ. ಮಾತ್ರೆಗಳ ಸಲುಮೆಲು ಸರ್ವಾಂಕಿ ನಮಸ್ಕಾರ, ಸಲಾಂ ವಾಲೇಕುಮ್ ಅಂಡ್ ಹಾಯ್ ಟು ಆಲ್. ನಾನು ನಿಮ್ಮ RJ ಎರಲ್ ಮಾತಾಡ್ತಾ ಇದ್ದೇನೆ. ಮೈ ಆಟೋಗ್ರಾಫ್ ವಿತ್ RJ ಎರಲ್ ಕಾರ್ಯಕ್ರಮದಲ್ಲಿ ಒಬ್ಬರು ಹೀರೋಯಿನ್. ಇವರು ನೋಡೋಕ್ಕೆ ತುಂಬ ಸುಂದರವಾಗಿದ್ದಾರೆ, ಅವ್ರು ನೋಡೋಕ್ಕೂ ಸುಂದರವಾಗಿದ್ದಾರೆ, ಅವರ ಹಾರ್ಟಲ್ಲಿ ಕೂಡ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ, ಫಿಟ್ನೆಸ್ ಎಕ್ಸ್ಪರ್ಟ್ ಕೂಡ ಆಗಿದ್ದಾರೆ. 15 ವರ್ಷ ಆಯಿತು ಅಂತ ಹೇಳ್ತಾರೆ ಇಂಡಸ್ಟ್ರಿಗೆ ಬಂತು, ಬಟ್ ಇವರನ್ನು ನೋಡುವಾಗ 15 ವರ್ಷ ಥರ ಕಾಣ್ತಾರೆ ಇವರು. ಆ ರೀತಿ ಇವರು ಫಿಟ್ನೆಸ್ ಯೋಗ ಮೂಲಕ ತಮ್ಮನ್ನು ತಾವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇವರು ಆ್ಯಸ್ ಎ ನಾಯಕಿಯಾಗಿ ಬಂದರು, ಆದರೆ ಇವಾಗ ಅವರು ನಿರ್ಮಾಪಕಿ ಕೂಡ ಆಗಿದ್ದಾರೆ. ಹಂತ ಹಂತವಾಗಿ ಕಷ್ಟ, ನಷ್ಟ, ನೋವು, ನಲಿವು ಪ್ರತಿಯೊಂದನ್ನು ಕೂಡ ಸಮಾನವಾಗಿ ಸ್ವೀಕರಿಸಿ ಜೀವನದ ಒಂದು ಹಂತಕ್ಕೆ ಅವರು ತಲುಪಿದ್ದಾರೆ. ಇನ್ನಷ್ಟು ಹಂತಗಳನ್ನು ಖಂಡಿತವಾಗಿ ಕೂಡ ಮೇಲೆ ಹತ್ತುತ್ತಾರೆ ಅಂತ ಖಂಡಿತವಾಗಿ ನಮಗೆ ಭರವಸೆ ಇದೆ. ಅವರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರಿಗೂ ಅತ್ಯಂತ ಪರಿಚಿತ ಆಗಿರುವಂತಹ ನಮ್ಮ ಸ್ಯಾಂಡಲ್ವುಡ್ ನಟಿ, ತುಳು ಸಿನಿಮಾದಲ್ಲಿಯೂ ಕೂಡ ಅಭಿನಯಿಸಿರುವಂತಹ ಅನಿತಾ ಭಟ್ ಅವರು. ಅನಿತಾ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಓಕೆ, ಇಂಟ್ರೊಡಕ್ಷನ್ ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತು. ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ಆ್ಯಕ್ಚುಲಿ. ವಾವ್, ಥ್ಯಾಂಕ್ ಯು ಸೋ ಮಚ್. ಅನಿತಾ ಭಟ್, ನಾನು ಅವಾಗ ಐ ಥಿಂಕ್ ರೇಡಿಯೋ ಇಂಡಸ್ಟ್ರಿ ಜಾಯ್ನ್ ಆದದಷ್ಟೇ 2007 ಅಲ್ಲಿ ಆವಾಗ ಒಂದು ಸಿನಿಮಾದ ಹಾಡು ಸಾಕಷ್ಟು ಕ್ರೇಜ್ ಹುಟ್ಟಿಸಿತ್ತು, ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟಿಸಿತ್ತು. ಆ ಸಿನಿಮಾದಲ್ಲಿ ಯಾರು ಇದ್ದಾರೆ ಇಲ್ವಾ ಎಂಬ ಪ್ರಶ್ನೆಗಿಂತ ಆ ಹಾಡು ಒಂದು ಬಾರಿ ಫೇಮಸ್ ಆಗಿತ್ತು. ಮತ್ತೆ ಗೊತ್ತಾಯ್ತು ಆ ಸಿನಿಮಾದಲ್ಲಿ ನೀವು ಇದ್ರಿ. ಸೊ 13 ವರ್ಷಗಳ ಹಿಂದೆ, 14 ವರ್ಷಗಳ ಹಿಂದೆ 2008 ಅಲ್ಲಿ ರಿಲೀಸ್ ಆಗಿದ್ದು ಸಿನಿಮಾ. ಆಡಿಯೋ ರಿಲೀಸ್ ಆಗಿದ್ದು 2008 7 8 ಬಿಗಿನಿಂಗ್ ಅಲ್ಲಿ ಆಗಿತ್ತು. ಕರೆಕ್ಟ್. ಸೊ ಆ ಟೈಮಲ್ಲಿ ಹಾಡು ಒಂದು ರಿಲೀಸ್ ಆಗಿತ್ತು, ಸಾಕಷ್ಟು ಕ್ರೇಜ್ ಹುಟ್ಟಿಸಿತ್ತು. ಹಾಡು ಜನರನ್ನು ಸಿನಿಮಾ ಮಂದಿರ ಕಡೆಗೆ ಸೆಳೆಯಿತ್ತು. ಓಕೆ, ಜನ ಸಿನಿಮಾ ನೋಡಿದ್ರು, ನಿಮ್ಮನ್ನು ಕೂಡ ನೋಡಿದ್ರು. ಆ್ಯಂಡ್ ಇವತ್ತಿಗೆ 14 ವರ್ಷ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. 14 ವರ್ಷಗಳ ಹಿಂದೆ ನೀವು ಹೋಗುವಾಗ ನಿಮಗೆ ಏನು ಕಾಣಲಿಕ್ಕೆ ಸಿಗುತ್ತೆ, ಏನು ನೋಡಲಿಕ್ಕೆ ಸಿಗುತ್ತೆ, ಏನು ಅನಿಸುತ್ತೆ ನಿಮಗೆ? 14 ವರ್ಷದ ಹಿಂದೆ ನಾನು ಆ್ಯಕ್ಟರ್ ಆಗಿರಲಿಲ್ಲ. ನಾನು ಬೆಂಗಳೂರಿಗೆ ಬಂದಿದ್ದು ಉದ್ದೇಶನೇ ಓದಬೇಕು ಅಂತ. ನಾನು ಫ್ಯಾಬ್ರಿಕೇಷನ್ ಟೆಕ್ನಾಲಜಿ ಓದ್ತಾ ಇದ್ದೆ MS ರಾಮಯ್ಯದಲ್ಲಿ. ಅದನ್ನು ಓದೋದಕ್ಕೆ ಅಂತಲೇ ನಾನು ಬೆಂಗಳೂರಿಗೆ ಬಂದಿದ್ದು. ನಮ್ಮ ಮನೇಲಿ ಒಪ್ಪಿಗೆನೇ ಇರಲಿಲ್ಲ ಬೆಂಗಳೂರಿಗೆ ಬಂದಾಗ. ಸೊ ನಾನು ಬಂದಾಗ ಒಂದು ಸೂಟ್ ಕೇಸ್ ಹಿಡ್ಕೊಂಡು ಬಂದಿದ್ದೆ ಅಷ್ಟೇ. ಆ ಸೂಟ್ ಕೇಸ್ ಇನ್ನೂ ಇದೆ ನನ್ನ ಹತ್ರ. ಸೊ ಆ ಸೂಟ್ ಕೇಸ್ ತೊಗೊಂಡು ಬಂದಿದ್ದೆ. ಮೇ ಬಿ ಏನು ಬ್ಯಾಂಕ್ ಅಕೌಂಟ್ ಅಂತ ಒಂದಿತ್ತು, ಇರಲಿಲ್ಲ ಅಂತ ಏನಿಲ್ಲ. ಆ ಟೈಮಲ್ಲಿ ನಮ್ಮಪ್ಪ ಕೋರ್ಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಬ್ಯಾಂಕ್ ಅಕೌಂಟ್ ಅಂತ ಒಂದು ಮಾಡಿಸಿದ್ರು. ಬ್ಯಾಂಕ್ ಅಕೌಂಟಲ್ಲಿ ಒಂದು 1000 ರೂಪಾಯಿ ಇತ್ತು, ಕೈಯಲ್ಲಿ ಒಂದು 300 ರೂಪಾಯಿ ಇತ್ತು. ಅದು ಸೂಟ್ ಕೇಸ್ ಹಿಡ್ಕೊಂಡು ಬಂದಿರೋದು ಅಷ್ಟೇ ನಾನು ಬೆಂಗಳೂರಿಗೆ. ನಾನು ಮೆಜೆಸ್ಟಿಕ್ಕಲ್ಲಿ ಕೆಳಗಡೆ ಇಳಿತಾ ಇದ್ದಂಗೆ ನನ್ನ ಕಸಿನ್ ವಿನಯ್ ಅಂತ ಅವ್ನು ನನ್ನನ್ನು ರಿಸೀವ್ ಮಾಡಿದ್ದು. ನಾನು ಕೆಳಗಡೆ ಇಳಿತಾ ಇದ್ದಂಗೆ ಈ ಕಡೆ ನೋಡ್ತೀನಿ ಇಷ್ಟು ವೆಹಿಕಲ್ಸ್, ಈ ಕಡೆ ನೋಡ್ತೀನಿ ಇಷ್ಟು ವೆಹಿಕಲ್ಸ್, ಗಿಜಿ 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 ಅಂತಿದ್ದೆ. ನಾನು ಯಾವತ್ತೂ ನೋಡೇ ಇಲ್ಲ. ನಾನು ಬಂದಿದ್ದು ಶಿವಮೊಗ್ಗದಿಂದ, ಸಾಗರದಿಂದ, ಒಂದು ಹಳ್ಳಿಯಿಂದ ಬಂದಿದ್ದು. ಇದೇನು ಬಂದೆ, ಎಲ್ಲಿ ಬಂದೆ ಅಂತ ಗೊತ್ತಿಲ್ಲ, ಮಾಯಾನಗರಿ ಥರ ನನಗೆ. ನಾನು ಅವನಿಗೆ ಇಮ್ಮಿಡಿಯೇಟಾಗಿ ನಾನು ಅವ್ನಿಗೆ ಹೇಳಿದೆ, ವಿನಿ, ನಾನು ಯಾವತ್ತೂ ಕೂಡ ಲೈಫಲ್ಲಿ ಈ ಬೆಂಗಳೂರಿನಲ್ಲಿ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ನೀನು ಇರಲೇಬೇಕು ನನ್ನ ಜೊತೆಯಲ್ಲಿ. ಯಾವತ್ತೂ ಒಬ್ಬಳೇ ಅಂತೂ ಓಡಾಡಲ್ಲ ನಾನು ಇಲ್ಲಿ, ಹೇಗಿದೆ ನೋಡು ಅಂತ ಇದೇ ಫಸ್ಟ್ ಡೈಲಾಗೇ ಅದು. ಬೆಂಗಳೂರಿಗೆ ಕಾಲಿಡ್ತಾ ಇದ್ದಂಗೆ ಹೇಳಿ ಕೆಳಗಡೆ ಇಳಿದು ನಾನು ಹೋಗಿದ್ದು ಮನೆಗೆ. ಸೊ 14 ವರ್ಷದ ನಂತರ ನಾನು ಇಡೀ ಪ್ರಪಂಚ ಒಬ್ಬಳೇ ಸುತ್ತಾಡ್ಕೊಂಡು ಬರೋ ಅಷ್ಟಾಗಿದೆ ನನಗೆ. ಅದು ಜ್ಞಾಪಕ ಬರುತ್ತೆ. ಆವತ್ತು ಒಬ್ಬಳೇ ಬಂದಾಗ ಹೆದರ್ಕೊಂಡು, ಕೈಯಲ್ಲಿ ದುಡ್ಡು ಇಲ್ದೇನೆ, ಹೇಗಪ್ಪ ವಾಟ್ ಈಸ್ ನೆಕ್ಸ್ಟ್ ಅಂತ ಗೊತ್ತಿಲ್ಲದೇನೆ, ಸಿನಿಮಾಗೆ ಬರೋ ಅಂಥದ್ದು ಯಾವುದೇ ಐಡಿಯಾ ಕೂಡ ಇಲ್ದೇನೆ, ಕನಸು ಕೂಡ ಇಲ್ದೇನೆ ಬಂದಿದ್ದು. ಓದ್ತೀನಿ ನಾನು, ಏನೋ ಮಾಡ್ತೀನಿ, ಸಾಧಿಸ್ತೀನಿ, ಬಟ್ ಸಾಧನೆ ಅಂತ ಅನ್ನೋದಂತೂ ತಲೆನಲ್ಲಿತ್ತು. ಮಾಡೇ ಮಾಡ್ತೀನಿ ಅಂತ, ಇದನ್ನೇ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ, ಏನೋ ಒಂದು ಮಾಡ್ತೀನಿ ಅಂತ ಅನ್ನೋದೊಂದು ಗೊತ್ತಿತ್ತು, ಛಲ ಇತ್ತು, ಮಾಡ್ತೀನಿ ಅನ್ನೋ ವಿಶ್ವಾಸನೂ ಇತ್ತು. ಸೊ 14 ಇಯರ್ಸ್ ಬ್ಯಾಕ್ 2006, 14 ಇಯರ್ಸ್ ಅಲ್ಲ ಆ್ಯಕ್ಚುಲಿ, ಎಷ್ಟು ವರ್ಷ ಆಯಿತು 2006 ಅಂತ ಅಂದರೆ ಆಲ್ಮೋಸ್ಟ್ 15 ಇಯರ್ಸ್ ಬ್ಯಾಕ್. ಇದೇ ಟೈಮಲ್ಲಿ ಮಾರ್ಚ್ ಏಪ್ರಿಲ್ನಲ್ಲಿ ಬಂದಿದ್ದು ಬೆಂಗಳೂರಿಗೆ ನಾನು. ಓಕೆ, ಖಂಡಿತವಾಗಿಯೂ ಕೂಡ ನೀವು ನಮ್ಮ ಹತ್ತಿರದ ಊರಿನವರೇ. ಆ ಕಡೆ ಅಂದರೆ ಶಿವಮೊಗ್ಗ, ಈ ಕಡೆ ಅಂದರೆ ಬೈಂದೂರು. ಶಿವಮೊಗ್ಗದಲ್ಲಿ ಅಂದರೆ ಅಪ್ಪ ಶಿವಮೊಗ್ಗದಲ್ಲಿ ಇದ್ದರು, ಇವಾಗಂತೂ ಶಿವಮೊಗ್ಗದಲ್ಲಿ ಯಾರೂ ಇಲ್ಲ, ಬಟ್ ನಾವು ಇದ್ವಿ ಒಂದು 7-8. ಅಪ್ಪ ಗೌರ್ಮೆಂಟ್ ಜಾಬಲ್ಲಿ ಇದ್ದಿದ್ದಕ್ಕೆ ತುಂಬ ಊರು ಸುತ್ತಿದ್ದೀನಿ ನಾನು. ಬಟ್ ನನ್ನ ನೇಟಿವ್ ಬಂದು ಬೈಂದೂರು.
ನನ್ನ ಹೆಸರಲ್ಲೇ TR ಅನಿತಾ. ಟಿ ಅಂತಂದರೆ ತೊಡುವಳ್ಳಿ. ತೊಡುವಳ್ಳಿ ಅಂದರೆ ನನ್ನ ಬೈಂದೂರು ಹತ್ರ ಇರೋ ನನ್ನ ಮೂಲ ಊರು ಅದು. ಓಕೆ, ಖಂಡಿತವಾಗಿಯೂ ಕೂಡ ಒಂದು ಶಿವಮೊಗ್ಗ ಆಗಲಿ ಬೈಂದೂರಾಗಲಿ ಒಂದು 15 ವರ್ಷಗಳ ಹಿಂದೆ ನಮ್ಮೆಲ್ಲರ ಒಂದು ಆಟಿಟ್ಯೂಡ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಏನೂ ಇರಲಿಲ್ಲ. ಒಂದು SMS ಬರ್ತಿತ್ತು ಅಷ್ಟೇ. ಇಲ್ಲ ಕಾಯಿನ್ ಬಾಕ್ಸಿಗೆ ಕಾಯಿನ್ ಹಾಕೊಂಡು ಫೋನ್ ಮಾಡುವಂಥ ಒಂದು ಜಮಾನ ಅವಾಗ ಅಷ್ಟೊಂದು ಸೊಸೈಟಿ ಮತ್ತು ಸೋಷಿಯಲ್ ಮೀಡಿಯಾ ಆಮೇಲೆ ಈ ಒಂದು ಇಂಟರ್ನೆಟ್ ಪ್ರಪಂಚ ಅಷ್ಟು ಓಪನ್ ಆಗಿರಲಿಲ್ಲ ಆ ಟೈಮಲ್ಲಿ. ನಿಮಗೆ ಆಸ್ ಅ ಒಂದು ಹೆಣ್ಣು ಮಗಳು ಒಂದು ಬಸ್ ಹತ್ಕೊಂಡು ಹೋಗ್ತಾಳೆ ಅನ್ನೋದೇ ಒಂದು ಬ್ರೇಕಿಂಗ್ ನ್ಯೂಸ್ ಆಗುವಂಥ ಒಂದು ಸೂಟ್ ಕೇಸ್ ಇಟ್ಕೊಂಡು ನೀವು ಮೆಜೆಸ್ಟಿಕ್ ಹೋಗ್ಲಿಕ್ಕೆ ಧೈರ್ಯ ಆದರೂ ಹೇಗೆ ಬಂತು ನಿಮಗೆ? ಸಿಚುವೇಶನ್ ಎಲ್ಲ ಸಾಧನೆಗಳಿಗೂ ಒಂದು ಸಿಚುವೇಶನ್ ಅಂತ ಇರುತ್ತೆ ನನಗೆ ಅನ್ಸೋ ಮಟ್ಟಿಗೆ. ನನ್ನ ಮನೆಯಲ್ಲಿ ಒಪ್ಪಿಗೆ ಇರಲಿಲ್ಲ. ನಮ್ಮ ಅಪ್ಪನಿಗೆ ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ಅಂದಾಗ ನಾನು ಬೆಂಗಳೂರಿಗೆ ಬಂದಿದ್ದು ಡೆಫಿನೆಟ್ಲಿ ಓದೋಕ್ಕೆ ಅಂತಲೇ. ಬಟ್ ನಾನೊಂದು ಬ್ಯಾಕಪ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ. ನಾನು ಬೆಂಗಳೂರಿನಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ನಾನು ಹೇಗಿರಬೇಕು, ಅಪ್ಪನಿಗೆ ತೊಂದರೆ ಕೊಡ್ದೇ ನಾನು ಯಾವ ಥರ ಇರಬೇಕು ಅಂತ. Zee TV ಆವಾಗಷ್ಟೇ ಲಾಂಚ್ ಆಗಿತ್ತು, 2006 ಜನವರಿನಲ್ಲೇನೋ ಲಾಂಚ್ ಆಗಿತ್ತು. ನಾನು ಆ್ಯಂಕರ್ ಆಗಿ ಬಂದಿದ್ದು. ನಿಮ್ಮ ಕಾಂಪಿಟೇಷನ್ ಕೊಡ್ಬೋದು ನಾನು ಆ್ಯಕ್ಚುಲಿ ಆ್ಯಂಕರ್ ಆಗಿ ಬಂದಿದ್ದು. ಅಲ್ಲಿ ಆ ಕೆಲಸ ಇದೆ ಅನ್ನೋದು ಒಂದು ಧೈರ್ಯದ ಮೇಲೆ ನಾನು ಬೆಂಗಳೂರಿಗೆ ಕಾಲಿಟ್ಟಿದ್ದು. ಸಿಚುವೇಶನ್ ಹೇಗಿತ್ತು ಅಂತಂದರೆ ಡೂ ಆರ್ ಡೈ, ಮಾಡಬೇಕು, ಇಲ್ಲ ಅಂತಂದರೆ ಆಪ್ಷನ್ ಇಲ್ಲ ಅಂತ ಅನ್ನೋದು. ಸೊ ಮನೆಯಲ್ಲಿ ಒಪ್ಪಿಗೆನೇ ಇರಲಿಲ್ಲ. ಮನೆಯಲ್ಲಿ ಹೇಗೆ ಅಂದರೆ ಅಪ್ಪಂಗೆ ನಾವೆಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಂಥವ್ರು. ನಮ್ಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ನಮ್ಗೆ ಬೇರೆ ಏನೂ ಲೆಕ್ಕಕ್ಕೆ ಬರಲ್ಲ. ಎಷ್ಟು ದುಡ್ಡು ಮಾಡಿದ್ಯಾ ಅಂತ ಅನ್ನೋದು ಲೆಕ್ಕಕ್ಕೆ ಬರಲ್ಲ, ಏನು ಓದಿದ್ಯಾ ಅಂತ ಅನ್ನೋದು ಮಾತ್ರ ಲೆಕ್ಕಕ್ಕೆ ಬರುತ್ತೆ. ಆ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸೊ ಅಪ್ಪನಿಗೆ ಭಯ ಇತ್ತು, ನೀನು ಬೆಂಗಳೂರಿಗೆ ಹೋಗ್ತೀಯಾ, ಈ TV ಚಾನಲ್ಗೆಲ್ಲೋ ಹೋಗ್ತೀಯಾ, ಆಮೇಲೆ ನೀನು ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿಬಿಡ್ತೀಯಾ ಅಂತ ಅನ್ನೋದು. ನನಗೆ ಮುಂಬೈಗೆ ಹೋಗಿ ನಿಫ್ಟ್ ಮಾಡಬೇಕು ಅನ್ನೋ ಆಸೆ ಆವಾಗಲೇ. ಸೊ ನಾನು ಮಾತು ಕೊಟ್ಟು ಬಂದಿದ್ದೆ ಎಜುಕೇಷನ್ ಕಂಪ್ಲೀಟ್ ಮಾಡ್ತೀನಿ ಅಂತ. ಆ ಮಾತು ಕೊಟ್ಬಿಟ್ಟು ಬಂದೆ. ನಾನು ಓದಿದೆ ಕೂಡ. ಆ ಸರ್ಟಿಫಿಕೇಟ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಅಷ್ಟೇ ಇವಾಗ ನನಗೆ. ಸೊ ಆ ಸಿಚುವೇಶನ್ ಹಾಗೇನೆ ಮಾಡಬೇಕು ಅನ್ನೋದೊಂದು ಛಲ ಇದ್ದಾಗ, ಏನೋ ಒಂದು ಸಾಧಿಸ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತು ತೋರಿಸ್ತೀನಿ, ಏನೋ ಒಂದು ಅಚೀವ್ಮೆಂಟ್ ಬೇಕು ನನ್ನ ಲೈಫಲ್ಲಿ, ನಾನು ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿರಲ್ಲ, 4 ಗೋಡೆ ಮಧ್ಯದಲ್ಲಿ ನನ್ನ ಲೈಫ್ ಸೀಮಿತ ಆಗಿರಲ್ಲ ಅಂತ ಅನ್ನೋದು ಹಠ ಇದ್ದಾಗ ಎಲ್ಲದೂ ತಂತಾನೆ ಆಗತ್ತೆ. ಖಂಡಿತವಾಗಿ ಕೂಡ. ಬಟ್ ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡುವಾಗ ಮತ್ತು ಪರ್ಸ್ನಲಿ ನೋಡುವಾಗ ನೀವೊಂದು ಇಷ್ಟೊಂದು ಹಠವಾದಿ ಅಂತ ಕಾಣೋದು ಸ್ವಲ್ಪ ಕಡಿಮೆ. ತುಂಬ ಹಠ ನನಗೆ. ನನಗೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆಯೇನೋ, ಸ್ವಲ್ಪ ಸ್ಟೇಬಲ್ ಆಗ್ತಾ ಇದ್ದೀನೇನೋ. ಬಟ್ ಮೊದಲಿಂದನೂ ನಾನು ತುಂಬ ಹಠಮಾರಿ. ಚಿಕ್ಕ ವಯಸ್ಸಿಂದನೂ ನನಗೆ ಬೇಕು ಅಂತ ಅನಿಸಿದ್ನ ನಾನು ಹೆಂಗಾದರೂ ತಗೋತೀನಿ ಅನ್ನೋಂಥದ್ದು. ಇವಾಗ ನಿಮ್ಮ ಬಾಲ್ಯದ ಜೀವನದಿಂದ ನೀವು ಬೆಂಗಳೂರಿಗೆ ಬಂದ್ರಿ, ನೀವು ಸೂಟ್ಕೇಸ್ ಇಟ್ಕೊಂಡು. ಆಕೆ ಬಂದ ನಂತರ ನಿಮಗೆ ಕೆಲಸ ಹೇಗೆ ಸಿಕ್ಕಿತು ಮತ್ತು ನಿಮಗೆ ಸಿಕ್ಕ ಮೊದಲ ಸಂಬಳ ಎಷ್ಟು, ಅದು ಹೇಗೆ ಸಿಕ್ಕಿತು, ಏನು ಮಾಡಿದ್ರಿ ಆ ಸಂಬಳದಲ್ಲಿ, ಏನು ಕೆಲಸ ಬಿಗಿನಿಂಗಲ್ಲಿ ಮಾಡಿದ್ರಿ ನೀವು, ನಂತರ ಹೇಗೆ ನೀವು ಸಿನಿಮಾ ಕಡೆಗೆ ಸ್ಟೆಪ್ ಇಟ್ರಿ? ಈ ಕ್ವಶನ್ ಯಾರು ಕೇಳಿಲ್ಲ ಇಲ್ಲಿ ತನಕ. ನನಗೆ ಅದೇ ಬ್ಯಾಕಪ್ ಪ್ಲ್ಯಾನ್ ಇತ್ತು, Zee TVನಲ್ಲಿ ಒಂದು ಆ್ಯಂಕರಿಂಗ್ ಅಂತ ಮಾಡ್ಕೊಂಡು ಬರೋದು ಅಂತ. ನನಗೆ ಕರೆಕ್ಟಾಗಿ ಜ್ಞಾಪಕ ಇಲ್ಲ. ಮೋಸ್ಟ್ಲಿ ಒಂದು ಎಪಿಸೋಡ್ಗೆ 500 ರೂಪೀಸ್ ಅಂತ ಪೇ ಮಾಡ್ತಾಯಿದ್ರು ಆವಾಗ. ನಾವು ದಿನಕ್ಕೊಂದು 3 ಎಪಿಸೋಡ್ 4 ಎಪಿಸೋಡ್ ಮಾಡ್ಬೋದಾಗಿತ್ತು. ನನಗೆ ಕ್ಯಾಮ್ರಾ ಅನ್ನೋದೇ ಹೊಸದು. ನಾನು ಚಿಕ್ಕ ವಯಸ್ಸಿಂದ ನನ್ನ ಕ್ಯಾಮ್ರಾ ತುಂಬ ಇಷ್ಟನೇ. ಬಟ್ ಪೋಸ್ ಕೊಡೋಕ್ಕೆ ಮಾತ್ರ ಬರುತ್ತೆ. ಕ್ಯಾಮ್ರಾ ಮುಂದೆ ನಾನು ಆ್ಯಕ್ಚುಲಿ ಸುಮ್ಮನೆ ಹೇಳಿದೆ, ನಾನು ನಿಮಗೆ ಕಾಂಪಿಟೇಷನ್ ಕೊಡ್ಬೋದು ಅಂತ. ಐ ಆಮ್ ವೆರಿ ಪೂರ್ ಇನ್ ಆ್ಯಂಕರಿಂಗ್. ನಾನು ಮೈಕ್ ತೊಗೊಂಡು 4 ಜನರ ಮುಂದೆ ನಿಂತ್ಕೊಳ್ತಿದ್ದಂಗೆ ಗಡ ಆಗತ್ತೆ. ನನ್ನ ಕ್ಯಾಮ್ರಾ ಮುಂದೆ ತುಂಬ ಕೂಲಾಗಿರ್ತೀನಿ ನಾನು. ಆ ಸ್ಟೇಜ್ ಮೇಲೆ ಆಗಲ್ಲ. ಸೊ ಅಲ್ಲಂತೂ ಕ್ಯಾಮ್ರಾ ಮುಂದೆ ಕೂಡ ಆಗ್ತಾ ಇರಲಿಲ್ಲ ನನಗೆ. ಒಂದು ಎಪಿಸೋಡ್ನ 2 ದಿನ ಮಾಡಿದ್ರು. ನಂಗೆ ಗೊತ್ತಿರ ಹಂಗೆ ಪಾಪ ಅರ್ಧ ಗಂಟೆ ಅಂದರೆ ಇದು ಏನು ಕಾರ್ಯಕ್ರಮದ ಹೆಸರು, ನೆನೆದವರ ಮನದಲ್ಲಿ ಅಂತ ಕಾರ್ಯಕ್ರಮದ ಹೆಸರು. ಅದರಲ್ಲಿ ಮಾಡಿದ್ದು. ಸೊ ಫಸ್ಟ್ ಎಪಿಸೋಡ್ಗೆ ನನಗೇನು 500 ರೂಪೀಸ್ ಏನು ಬಂತು. ನಾನು ನಮ್ಮ ಮನೆ ದೇವ್ರಿಗೆ ಹೇಳ್ಕೊಂಬಿಟ್ಟಿದ್ದೆ, ನಾನು ಫಸ್ಟು ಬೆಂಗಳೂರಿಗೆ ಬರ್ತೀನಿ, ನಾನು ಈ ಥರದ್ದೇನೋ ಮಾಡ್ತೀನಿ ಅಂತ ಅನ್ನೋದು ತುಂಬ ಮುಂಚೆನೇ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನನ್ನ ಕಾಲ ಮೇಲೆ ನಾನು ಅಚೀವ್ ಏನು ನನ್ನ ಪೇಮೆಂಟ್ ಏನು ಬರುತ್ತೆ ಅದರಲ್ಲಿ ನಾನು ನಿನಗೆ ಅದು ತೊಗೊಂಡ್ಬಂದು ನಿನಗೆ ಹಾಕ್ತೀನಿ ಹುಂಡಿಗೆ ಅಂತ ನಾನು ದೇವ್ರ ಹತ್ರ ಹೇಳ್ಕೊಂಡು. ಸೊ ನನಗೆ ಗೊತ್ತಿಲ್ಲ, ನಾನು
ಆವಾಗ ಎಷ್ಟು ಪೆದ್ದಿ ಇದ್ದೆ ಅಂತ ನನಗೆ. ಹುಂಡಿಗೆ ಹಾಕೋದಕ್ಕೆ ನಾನು ಬೆಂಗಳೂರಿಗೆ ಬರಬೇಕು. ಮತ್ತು ಭಟ್ಕಳದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಕಡ್ವಿನ ಕಟ್ಟ ದೇವಸ್ಥಾನ ಅಂತ. ನಾನು ತುಂಬ ನಂಬಿ ತುಂಬ ನಡ್ಕೊಳ್ಳೋ ಅಮ್ಮನವ್ರ ದೇವಸ್ಥಾನ ಅದು, ಕಡ್ವಿನ ಕಟ್ಟ ಅನ್ನೋದು. ಸೊ ಆ ದೇವ್ರಿಗೂ ಹೇಳ್ಕೊಂಡ್ಬಿಟ್ಟಿದ್ದೀನಿ ಮನಸ್ಸಲ್ಲಿ, ನಮ್ಮ ಮನೆ ದೇವ್ರಿಗೂ ಹೇಳ್ಕೊಂಡ್ಬಿಟ್ಟಿದ್ದೀನಿ, ಮಹಿಷಾಸುರ ಮರ್ದಿನಿಗೆ. ಇವಾಗ 500 ರೂಪಾಯಿನಲ್ಲಿ ಯಾವ ದೇವ್ರಿಗೆ ಹಾಕಬೇಕು, ಬೆಂಗಳೂರಿಂದ ಬೈಂದೂರಿಗೆ ಭಟ್ಕಳಕ್ಕೆ ಹೇಗೆ ಬರ್ಬೇಕಂತ ಗೊತ್ತಿಲ್ಲ ನನಗೆ. ಆಮೇಲೆ ನನ್ನ ಮಾಮನ ಮಗ ಭಟ್ಕಳದಲ್ಲಿ ಇರ್ತಾನೆ, ಗಣೇಶಣ್ಣ ಅಂತ. ನಾನು ಅವರಿಗೆ ನಮ್ಮ ಅಪ್ಪ ಕೇಳಿದ್ರು ಏನು ಮಾಡೋದು, ಇವಾಗ ದುಡ್ಡು 2 ದೇವ್ರಿಗೆ ಹೇಳ್ಕೊಂಡ್ಬಿಟ್ಟಿದ್ದಾಳಲ್ಲ, ಫಸ್ಟ್ ಇದನ್ನ ನಿನಗೆ ಹಾಕ್ತೀನಿ ಅಂತ ಏನು ಮಾಡೋದು. ಆಮೇಲೆ ಅವ್ರು ಹೇಳಿದ್ರು, ಇವಾಗ ಇಬ್ಬರಿಗೂ 2 ದೇವ್ರಿಗೆ ಹೇಳ್ಕೊಂಡಿದ್ದಕ್ಕೆ ಅರ್ಧ ಮಾಡಿ ಹಾಕ್ಲಿ ಈಚ್. ಸೊ ಆಮೇಲೆ ಅದನ್ನ ಮಾಡಿದೆ. ಅದು 500 ರೂಪಾಯಿಗೆ ನನ್ನ ಬಸ್ ಚಾರ್ಜ್ ಬೇರೆದು ಹಾಕ್ದೆ. 500 ರೂಪಾಯಿ ಮುಟ್ಟಕ್ಕೆ ಹೋಗ್ಲಿಲ್ಲ, ಅದನ್ನ ದೇವರಿಗೆ ಅಂತ ಇಟ್ಟಿದ್ದು. ನಮ್ಗೆ ಅದು ಭಯ ಅಲ್ಲ. ಆಮೇಲೆ ಬಂದು ಅದನ್ನ ದೇವರಿಗೆ 50-50 ಮಾಡಿಬಿಟ್ಟು ತಪ್ಪಾಯ್ತು ಅಂತಲೂ ಕೇಳಿ, ಇಷ್ಟೇ ಗೊತ್ತಾಗಿದ್ದು ನನಗೆ, ಇಷ್ಟು ಮಾಡಬಲ್ಲೆ ನಾನು ಅಂತ ಕೇಳಿಕೊಂಡು ಬಂದು. ಖಂಡಿತವಾಗಿ ಕೂಡ ನಿಮ್ಮ 2 ದೇವರುಗಳು ನಿಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಯಾಕಂದ್ರೆ ಆಸ್ ಅ ಹೀರೋಯಿನ್ ಆಗಿ 15 years ಸಸ್ಟೈನ್ ಆಗೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಫಾರ್ ಅ ಹೀರೋಯಿನ್. ಇಟ್ಸ್ ರಿಯಲಿ ನಾಟ್ ಪಾಸಿಬಲ್. ನಾನು ಪ್ರತಿಯೊಂದು, ಸಾರಿ ನಿಮ್ಮ ಮಾತು ಮಧ್ಯದಲ್ಲಿ ಕಟ್ ಮಾಡ್ತಿದ್ದೀನಿ, ಪ್ರತಿ ಒಂದು ಸಲ ಈ ಟಾಪಿಕ್ ಬಂದಾಗಲೂ ನಾನು ಅದನ್ನೇ ಹೇಳ್ತೀನಿ. ನನಗೆ ನಾನೇ ಏನೋ ಒಂದು ಮಾಡಿದೆ ಅಂತ ನನಗೆ ಅನ್ಸಲ್ಲ. ನಾನು ಎಲ್ಲದನ್ನೂ ನಾನೇ ಮಾಡಿದ್ದೀನಿ ಅಂತ. ತೇನ ವಿನಾ ತೃಣಮಪಿ ನಾಚಲತಿ ಅಂತ ಹೇಳ್ತಾರೆ, ಒಂದು ಹುಲ್ಲು ಕಡ್ಡಿನೂ ಅಲ್ಗಾಡಲ್ಲ ಅಂತ. ಸೊ ದೇವರದ್ದು ನನಗೊಂದು ಸಪೋರ್ಟ್ ಇರಲಿಲ್ಲ ಅಂತಂದರೆ ನಾನು ಇಷ್ಟರ ಮಟ್ಟಿಗೆ ಬರೋ ಅಂಥದ್ದು ಸಿಚುವೇಶನ್ ಕೂಡ ಇರಲಿಲ್ಲ. ಇವತ್ತು ನಾನು ಯಾವ ಜಾಗದಲ್ಲಿ ನಿಂತಿದ್ದೀನಿ ಅಥವಾ ನನ್ನ ಲೈಫಲ್ಲಿ ಏನೇನು ಬದಲಾವಣೆಗಳಾಗಿದೆ, ಇದು ಎಲ್ಲದಕ್ಕೂ ನನಗೊಂದು ಪಾಸಿಟಿವ್ ಎನರ್ಜಿ ನನ್ನ ಹಿಂದೆ ಯಾವಾಗಲೂ ಸಪೋರ್ಟಿಗೆ ನಿಂತಿದೆ ಅಂತ ಅನ್ನೋದು ನಂದು ಬಲವಾದ ನಂಬಿಕೆ. ಐ ಆಮ್ ರಿಯಲಿ ಬ್ಲೆಸ್ಡ್ ಅಷ್ಟೇ. ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಸೊ ಸಿನಿಮಾಕ್ಕೆ ಒಂದು ಹೆಜ್ಜೆ ಹೇಗಿಟ್ರಿ ನೀವು? ಯಾವ ರೀತಿಯಲ್ಲಿ ಟಿವಿಯಿಂದ ಸಿನಿಮಾಕ್ಕೆ ಬಂದ್ರಿ, ಅದರ ಬಗ್ಗೆ ಹೇಳ್ಬೋದಾ? ಅದೇ ಚಾನಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಿಧಾನಕ್ಕೆ ನನಗೆ ಸೀರಿಯಲ್ನಲ್ಲಿ ಎಂಟ್ರಿ ಸಿಕ್ತು. ಅಲ್ಲಿ ಒಂದ್ಸಲ ಹಾಗೇನೆ, ಇವಾಗ ಇಲ್ಲಿ ಬಂದ ತಕ್ಷಣ ನೀವು ಪರಿಚಯ ಆಗ್ತಿದ್ದಂಗೆ ಇನ್ನೊಬ್ಬರಾದ್ರು, ಅವರಿಂದ ಇನ್ನೊಬ್ಬರಾದ್ರು ಅಂತ ಆ ಥರ. ಸೊ ಅಲ್ಲಿಂದ ನನಗೊಂದು ಸೀರಿಯಲ್ಗೆ ನನಗೊಂದು ಅವಕಾಶ ಸಿಕ್ತು. ನನ್ನ ಒಂದಿಷ್ಟು ಫ್ರೆಂಡ್ಸ್ ಇದ್ದರು. ನಾನು ಸಾಗರದಲ್ಲಿದ್ದಾಗ ನನ್ನ ಫ್ರೆಂಡ್ಸ್ ಅಂತ ಪ್ರಜ್ಞಾ ಅಂತ, ಅವನು ನೀನಾಸಮ್ಮಲ್ಲಿ ಹೆಗ್ಗೋಡಲ್ಲಿರೋದು, ನೀನಾಸಮ್ ಎದುರುಗಡೆನೆ ಅವನದು ಆಫೀಸ್. ಅವ್ನು ಕೇಬಲ್ ವರ್ಕ್ ಮಾಡೋನು, ಕೇಬಲ್ ಚಾನಲ್ ಇಟ್ಕೊಂಡು. ಅಲ್ಲೊಂದಿಷ್ಟು ಜನ ಫ್ರೆಂಡ್ಸ್ ಬರ್ತಿದ್ರು. ಯಾರು ಅಂದರೆ CKPನಲ್ಲಿ ಓದೋ ಅಂಥ ಸ್ಟೂಡೆಂಟ್ಸ್ ಅವರು, ಚಿತ್ರಕಲಾ ಪರಿಷತ್ನಲ್ಲಿ. ಅದರಲ್ಲಿ ಒಂದು ಪ್ರಾಮಿನೆಂಟ್ ಹೆಸರು ಇವತ್ತಿಗೆ ಅಂತಂದರೆ ಮಂಜು ಮನ್ಸೂರೆ ಅಂತ. ಮಂಜು ಅವರು ಪ್ರಜ್ಞಾನ್ ಫ್ರೆಂಡು. ಆವಾಗ ನಾವೆಲ್ಲರೂ ಗ್ರೂಪಲ್ಲಿ, ನಾವು ಇಲ್ಲಿಂದ ಬೆಂಗಳೂರಿಗೆ ಅವ್ರು ಹೋಗುವಾಗ ನಾನು ಹೋಗ್ತಾ ಇದ್ದೆ. ನಾವು ಸಾಗರದಲ್ಲಿ ಒಂದಿಷ್ಟು ಓಡಾಡ್ತಿದ್ವಿ, ವಾಪಸ್ ಬರ್ತಿದ್ವಿ. ಈ ಮಂಜು ಏನಂತಂದರೆ ಸೈಕೋ ಟೀಮಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾಯಿದ್ರು 2006-07 ಅನ್ನೋ ಅಷ್ಟೊತ್ತಿಗೆ. ಹಿ ಯೂಸ್ ಟು ಕಾಲ್ ಮಿ, ಹಿ ಯೂಸ್ ಟು ಟೆಲ್ ಮಿ, ಒಂದಿಷ್ಟು ನೆಲದ ಮೇಲೆಲ್ಲ ಸೈಕೋದು ಒಂದಿಷ್ಟು ಚಿತ್ರ ಎಲ್ಲ ಬಿಡಿಸಿದ್ರು, ಪೋಸ್ಟರ್ ಡಿಸೈನ್ ಎಲ್ಲ ಮಾಡಿದ್ರು, ಅದನ್ನೆಲ್ಲ ತೋರಿಸ್ತಾ ಇದ್ರು ನನಗೆ. ಐ ವಾಸಂಟ್ ಇಂಟ್ರೆಸ್ಟೆಡ್. ನನಗೆ ಇದೇನು ಸೈಕೋ, ಇದೊಂದು ಹೆಸರು ಇದು ಅಂತ ನನ್ನ ತಲೆಯಲ್ಲಿ. ನಾನು ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾನೆ ಬಾ ನೀನೊಂದ್ಸಲ ಅಂತ ಕರೆದ್ರು ನಾನು ಹೋಗಿರಲಿಲ್ಲ. ಕೆಲವೊಂದು ಕಾರಣಗಳಿಂದ ನಾನು ಫೋನ್ ನಂಬರ್ ಚೇಂಜ್ ಮಾಡ್ಕೊಂಡು ಬಿಟ್ಬಿಟ್ಟೆ, ಯಾರು ಬೇಡ ನನಗೆ ಅಂತ. ಸಡನ್ನಾಗಿ ನಮ್ಮ ಅಮ್ಮ ಫೋನ್ ಮಾಡಿದ್ರು ಒಂದಿನ, ನೋಡು ಪ್ರಜ್ಞೆಗೆ ಫೋನ್ ಮಾಡು ಅಂತ. ಪ್ರಜ್ಞೆ ಅಂದರೆ ಅದೇ ನನ್ನ ಸಾಗರದಲ್ಲಿರೋ ಫ್ರೆಂಡು. ಹೀರೋಯಿನ್, ಯಾವುದೋ ಸಿನಿಮಾಗೆ ಹೀರೋಯಿನ್ ಅಂತೆ ನೋಡು, ಮಾತಾಡು ಅಂತ. ಸರಿ ಏನಪ್ಪ ಅಂತ ನಾನು ಇವನಿಗೆ ಫೋನ್ ಮಾಡಿದೆ, ಪ್ರಜ್ಞೆಗೆ. ಇವ್ನು ಮಂಜು ನನಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡಿ ನಾನು ಸಿಗಲಿಲ್ಲ ಅಂತ ಪ್ರಜ್ಞನಿಗೆ ಫೋನ್ ಮಾಡಿ, ಪ್ರಜ್ಞೆ ನಮ್ಮ ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ ನನಗೆ ಮಾತಾಡಿ, ನಾನು ಪ್ರಜ್ಞನಿಗೆ ಮಾಡಿ, ಮತ್ತೆ ತಿರ್ಗಾ ಮಂಜುಗೆ ಮಾಡಿ, ಇಷ್ಟೆಲ್ಲ ಆಗಿರೋದು ಅದು. ಸೊ ನನಗೆ ಅವಾಗ ವಿಷಯ ಗೊತ್ತಾಯಿತು. ಮಂಜು ಹೇಳಿದ್ರು ಇನ್ನೂ ಹೀರೋಯಿನ್ ಸೆಲೆಕ್ಟ್ ಆಗಿಲ್ಲ, ಒಂದ್ಸಲ ಆಫೀಸಿಗೆ ಬಂದು ಹೋಗು ನೀನು, ನೋಡೋಣ ಏನು ಅಂತ. ನೀನು ಮಾಡ್ತಾ ಇದೆಯಲ್ಲ ಸೀರಿಯಲ್ ಗಿರಿಯಲೆಲ್ಲ, ಹೆಂಗೋ ಇಂಟ್ರೆಸ್ಟ್ ಇದೆಯಲ್ಲ ಅಂತ ಅನ್ನೋದೊಂದು ಮಾತನ್ನ ಇಟ್ಟರು ಮಂಜು. ಸರಿ ಆಯಿತು ಅಂತ ನಾನು ಸೈಕೋ ಆಫೀಸಿಗೆ ಕಾಲಿಟ್ಟೆ. ಸೈಕೋ ಆಫೀಸಲ್ಲಿ ಆಲ್ರೆಡಿ ಒಂದು 40 ಜನ ಹುಡುಗಿಯರನ್ನ ಇಂಟರ್ವ್ಯೂ ಮಾಡಿದ್ರು. ಒಂದು ಸಿಂಗರ್ ಒಬ್ಳು ಇದ್ಲು, ಅವಳ ಹೆಸರು ಮರ್ತೋಗಿದೆ, ಮಾನಸ ಅಂತ. ಅವಳ ಜೊತೆನಲ್ಲಿ ಒಂದಿಷ್ಟು ಶೂಟ್ ಕೂಡ ಮಾಡಿದ್ರು, ಆಮೇಲೆ ಅದನ್ನ ರಿಜೆಕ್ಟ್ ಮಾಡಿದ್ರು.
ಹಂಪಾಂಚ್ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಆ ಸೀರಿಯಲ್ ಅಲ್ಲಿ ಒಂದು ಕೊನೆ ಹುಡುಗಿ ಪಿಂಕಿ ಅಂತ ಹುಡುಗಿ, ಆ ಹುಡುಗಿನ ಫೈನಲ್ ಮಾಡಿಕೊಂಡು ಅವಳನ್ನ ಮುಂಬೈಯಿಂದ ಕರೆಸಿದ್ರು, ಸೈಕೋ ಹೀರೋಯಿನ್ ಇವಳೇನೆ ಅಂತ. ಸೊ ನಾನು ಹೋದೆ ಅಲ್ಲಿ. ಅವ್ರಿಗೇನು ಹೇಳಿದ್ದು ಅಂದರೆ ಅವರಿಗೆ ಅನ್ಕಂಫರ್ಟೇಬಲ್ ಆಗಬಾರ್ದು ಹೀರೋಯಿನ್ ಬಂದವಳಿಗೆ ಅಂತ. ಡ್ರೆಸ್ ಡಿಸೈನರ್ ಇವರು, ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದಾರೆ, ಡ್ರೆಸ್ ಡಿಸೈನರ್ ಇವರು ಅಂತ ಹೇಳಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ನಮಗಿಬ್ರಿಗೂ ಆಡಿಷನ್ನಿಗೆ ಕರೆಸಿದ್ದು. ಅವ್ರದ್ದು ಆಡಿಷನ್ ಎಲ್ಲ ಆಯಿತು. ಅವರು ಬೆಂಗಳೂರು ನೋಡ್ತೀನಿ, ನಾನು ಶಾಪಿಂಗ್ ಮಾಡ್ತೀನಿ ಅಂತ ಅವ್ರು ಹೊರಟೋದ್ರು ಹೊರಗಡೆ. ಸೊ ನಂದು ಆಡಿಷನ್ನು, ಅಯ್ಯೋ ನನ್ನ ಗ್ರಾಚಾರಕ್ಕೆ ಆ್ಯಂಕರಿಂಗ್ ಜಾಬ್, ಆ್ಯಂಕರಿಂಗ್ ಕ್ಯಾರೆಕ್ಟರ್ ನಂದು, ಅದರಲ್ಲಿ ಆ್ಯಂಕರ್ ಕ್ಯಾರೆಕ್ಟರ್ ವಿಚ್ ಐ ಡೋಂಟ್ ನೋ ಪ್ರಾಪರ್ಲಿ. ಮಾತಾಡಿ ಅಂತ ಆ್ಯಂಕರಿಂಗ್ ಮಾಡಿ ಅಂತಿದ್ದಾರೆ. ಹಾಯ್ ಹಲೋ ನಮಸ್ಕಾರ ಅಂತ ನಾನು ಹೇಳಬೇಕು, ಸೈಕಲ್ ಹೊಡಿತಾನೆ ಇದ್ದೀನಿ. ಮೇಕಪ್ ಮಾಡೋದಕ್ಕೆ ಅಂತ ಒಬ್ರು ಬಂದಿದ್ರು, ಕುಮಾರಣ್ಣ ಅಂತ. ಅವ್ರು ನನ್ನನ್ನು ನೋಡಿಬಿಟ್ಟು ಮೇಕಪ್ ಮಾಡ್ದೇ ಹೊರಟೋದ್ರು. ಮೇಕಪ್ ಮಾಡಲಿಲ್ಲ. ಅವ್ರಿಗೆ ನಾನು ಮೋಸ್ಟ್ಲಿ ಚೆನ್ನಾಗಿ ಕಾಣಿಸ್ಲಿಲ್ವೇನೋ ನನಗೆ ಗೊತ್ತಿಲ್ಲ. ಸೊ ನಂಗೆ ಫಸ್ಟ್ ಮೇಕಪ್ ಅಂತ ಹಾಕಿದ್ದು ರಘು ಅಂತ, ಅವ್ರ ಅಸಿಸ್ಟೆಂಟು. ಅವ್ನು ಇವಾಗ ಚೀಫ್ ಆ್ಯಕ್ಚುಲಿ ರಘು ಅಂತ, ಇವಾಗಲೂ ಟಚಲ್ಲಿದ್ದಾನೆ. ಸೊ ಅವರು ಮೇಕಪ್ ಹಾಕಿದ್ರು, ಇದೇ ಥರ ಕ್ಯಾಮ್ರಾ ಇಟ್ಬಿಟ್ಟು ನಂದು ಶೂಟ್ ಮಾಡಿದ್ರು, ಆಡಿಷನ್ ಅಂತ ಮಾಡಿದ್ರು. ನಾನು ಚೂರು ಚೆನ್ನಾಗಿ ಮಾಡಿರಲಿಲ್ಲ. ನನಗೆ ಗೊತ್ತು ಆಡಿಷನ್ ಕ್ಲಿಪ್ಪಿಂಗ್ಸ್ ಏನಾದರೂ ಇತ್ತು ಅಂತಂದರೆ ಮರ್ಯಾದೆ ಹೋಗತ್ತೆ ನಂದು ಇವತ್ತು. ಆದರೂ ನಾನು ಮನೆಗೆ ಹೋಗೋಕ್ಕಿಂತ ಮುಂಚೆ ನನ್ನನ್ನು ಕೂರಿಸ್ಕೊಂಡು ಏನು ಹೇಳಿದ್ರು ಅಂದರೆ, ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ಸೋಕ್ಕಾಗಲ್ಲ, ಫ್ರೆಂಡ್ ಕ್ಯಾರೆಕ್ಟರ್ ಒಂದಿದೆ, ತುಂಬ ಇಂಪಾರ್ಟೆಂಟ್ ರೋಲ್ ಅದು, ನೀವು ಅದನ್ನ ಮಾಡಿ ಅಂತ. ನನಗೆ ಈಗೋ ಕೊಡ್ತಾ ಬಿದ್ದುಬಿಡ್ತು. ಏನು ಸೀರಿಯಲ್ನಲ್ಲೂ ಕೂಡ ಮೇನ್ ಲೀಡ್ ಮಾಡ್ತಾ ಇರಲಿಲ್ಲ ನಾನು ಆ್ಯಕ್ಚುಲಿ. ನನಗಾದ್ರೆ ಕರ್ಸಿದ ಹೀರೋಯಿನ್ ಅಂತ ಅಲ್ವಾ ನೀವು, ಇವಾಗ ಕರ್ಸಿದ್ಮೇಲೆ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಹೇಳ್ತಿದ್ದಾರಲ್ಲ ಅಂತ. ಐ ಸೆಡ್ ಐ ಡೋಂಟ್ ವಾಂಟ್ ಟು ವರ್ಕ್ ಅಂತ ಹೇಳಿಬಿಟ್ಟು ನಾನು ಬಂದುಬಿಟ್ಟಿದ್ದೆ ಮನೆಗೆ. ಆಮೇಲೆ ಫೋನ್ ಮಾಡಿದ್ರು. ಆಮೇಲೆ ಮತ್ತೆ ಡೈರೆಕ್ಟ್ರು ಕೇಳಿದ್ರು, ನೀವು ಇಡೀ ಎಂಟೈರ್ ಟೀಮಿಗೆ ನೀವು ಇಷ್ಟ ಆಗಿದ್ದೀರಾ? ಇಲ್ಲಿ ತನಕ ಒಬ್ರಿಗೆ ಇಷ್ಟ ಆದರೆ ಒಬ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಪ್ರೊಡ್ಯೂಸರ್ಗೆ ಓಕೆ ಆಗ್ತಿರ್ಲಿಲ್ಲ, ಇಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ. ಇವತ್ತಿಗೆ ಮಟ್ಟಿಗೆ ಎಲ್ಲ ಎಂಟೈರ್ ಟೀಮ್ಗೆ ಇಷ್ಟ ಆಗಿರೋ ಅಂಥದ್ದು ನೀವೇನೆ. ಒಂಚೂರು ಮೋಲ್ಡ್ ಮಾಡ್ಕೋಬೇಕು, ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕು, ನಾವು ಅದನ್ನ ಟ್ರೈನ್ ಮಾಡ್ತೀವಿ, ಮಾಡೋಣ, ವರ್ಕೌಟ್ಗೆ ಮಾಡೋಣ. ಬಟ್ ನೀವು ಕಾಲೇಜಿಗೆ ಹೋಗ್ತಾ ಇದ್ದೀರಾ, ನಿಮ್ಮದು ಇದ್ರದ್ದು ಡೇಟ್ಸ್ ಎಲ್ಲ ನೀವು ನೋಡ್ಕೋಬೇಕಾಗತ್ತೆ, ನೀವು ಅಲ್ಲಿ ನೀವು ತೊಂದರೆ ಆಗತ್ತೆ ಅಂತ ಇಲ್ಲಿ ತೊಂದರೆ ಮಾಡಬಾರ್ದು ಅಂತ ಅಂದರು ನನಗೆ. ಐ ಸೈಡ್ ಓಕೆ ಮಾಡ್ತೀನಿ ಅಂತ. ಆ ಥರ ನಿಧಾನಕ್ಕೆ ಒಂದು ಹೆಜ್ಜೆ ಇಟ್ಕೊಂಡು ನಾನು ಇಂಡಸ್ಟ್ರಿಗೆ ಮುಂದೆ ಬಂದಿದ್ದು. ಒಂದು ಫೋಟೋಶೂಟ್ ಇರಲಿಲ್ಲ, ನಂಗೆ ಕ್ಯಾಮ್ರಾ ಅಂದರೆ ಏನಂತ ಗೊತ್ತಿರಲಿಲ್ಲ, ಸಿನಿಮಾ ಮಾಡೋ ಇಂಟೆನ್ಷನ್ ಕೂಡ ಇರಲಿಲ್ಲ. ಸುಮ್ಮನೆ ಅಳಕ್ ಪುಳ್ಕಲ್ಲೇನೋ ಒಂದು ಯಾವುದೋ ಬಸ್ ಹತ್ತಕ್ಕೆ ಹೋಗಿ ಯಾವುದೋ ಬಸ್ ಹತ್ಕೊಂಡು ಹೋಗ್ತಾರಲ್ಲ, ಆ ಥರ ಆಗಿರೋದು ನಂದು ಅಷ್ಟೇ. ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಸೊ ವೀಕ್ಷಕರೇ, ಈ ಒಂದು ಅನಿತಾ ಭಟ್ ಅವರ ಜೊತೆ ಸಂದರ್ಶನದಲ್ಲಿ ಪ್ರಜ್ಞಾ, ಮಂಜು ಮನ್ಸೋರೆ, ಜೊತೆಗೆ ವಿನಯ್ ಅವರು, ಅದ್ರ ಜೊತೆಗೆ ಮಾನಸ್ ಅವರು, ಇನ್ಯಾರ್ದು ಹೆಸರು ಬಿಟ್ಟು ಹೋಯ್ತಾ? ಇಲ್ಲ, ಅದೇ ಪಿಂಕಿ ಇರ್ಬೋದು, ಪಿಂಕಿ. ಸೊ ಇವರೆಲ್ಲರ ಹೆಸರುಗಳನ್ನು ನೀವು ಕೇಳಿ ನೀವೇನಾದ್ರೂ ಕನ್ಫ್ಯೂಸ್ ಆಗಿದ್ರೆ ಲೆಟ್ ಮಿ ಕ್ಲಾರಿಫೈ, ಇವರೆಲ್ಲರೂ ಕೂಡ ನಮ್ಮ ಅನಿತಾ ಭಟ್ ಅವರ ಆರಂಭಿಕ ದಿನಗಳಲ್ಲಿ ಸಾಕಷ್ಟು ಸಹಾಯ ಮಾಡಿದವರು. ಸೊ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇರಿ. ಜೊತೆಗೆ ನಾವು ಕೂಡ ಒಂದು ಬ್ರೇಕನ್ನು ತೆಗೆದುಕೊಂಡು ಸ್ವಲ್ಪ ಹೊತ್ತಲ್ಲೇ ವಾಪಸ್ ಬರೋಣ. ನೀವು ನೋಡ್ತಾ ಇದ್ದೀರಾ ಮೈ ಆಟೋಗ್ರಾಫ್ ವಿತ್ RJ Errol, ಹಾಗೂ ನನ್ನ ಜೊತೆ ಇದ್ದಾರೆ ದ ಬ್ಯೂಟಿಫುಲ್ ಆಕ್ಟ್ರೆಸ್ ಅನಿತಾ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದ ಕೇರ್. ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮೈ ಆಟೋಗ್ರಾಫ್ ವಿತ್ RJ Errol, ಹಾಗೂ ನನ್ನ ಜೊತೆ ಇದ್ದಾರೆ ದ ವೆರಿ ಗಾರ್ಜಿಯಸ್, ವೆರಿ ಟ್ಯಾಲೆಂಟೆಡ್, ವೆರಿ ಬ್ಯೂಟಿಫುಲ್, ಇನ್ನಷ್ಟು ಹೇಳ್ಬೋದು ಬಟ್ ಸದ್ಯಕ್ಕೆ ಹೇಳೋಣ, ಅನಿತಾ ಭಟ್ ನಮ್ಮ ಜೊತೆ ಇದ್ದಾರೆ. ಸಾಕು. ಅನಿತಾ ಭಟ್ ಅವ್ರ ಜೊತೆ ಸಿಕ್ಕಾಪಟ್ಟೆ ವಿಚಾರಗಳ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಸೊ ಅವರ ಬಾಲ್ಯ, ಅವರ ಬೆಳೆದು ಬಂದ ದಾರಿ, ಅವರ ಆಸೆಗಳು, ಅವರ ಕನಸುಗಳು ಎಲ್ಲವನ್ನು ದಾಟಿ ಇವಾಗ ಸಿನಿಮಾ ರಂಗಕ್ಕೆ ಅವರು ಕಾಲಿಟ್ಟಿದ್ದಾರೆ. ಓಕೆ ಅನಿತಾ ಅವರೇ, ಫಸ್ಟ್ ಆಫ್ ಆಲ್ 15 ವರ್ಷಗಳನ್ನು ನೀವು ಕಂಪ್ಲೀಟ್ ಮಾಡಿದ್ದೀರಾ. 15 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಕೂಡ ಆಗಿದೆ, ಸಿನಿಮಾ ರಂಗದಲ್ಲಿ ಆಗಿದೆ, ವೀಕ್ಷಕರಲ್ಲಿ ಕೂಡ ಆಗಿದೆ, ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕೂಡ ಆಗಿದೆ. 15 ವರ್ಷಗಳ ಹಿಂದೆ ನಮಗೆ ಬೇಕಾದ ವ್ಯಕ್ತಿಗಳಂದರೆ ಪ್ರೊಡ್ಯೂಸರನ್ನು, ಡೈರೆಕ್ಟರ್ಗಳನ್ನು ರೀಚ್ ಆಗಲಿಕ್ಕೆ ಬಹಳ ಕಷ್ಟ ಇತ್ತು. ನಾವು ಪ್ರತಿಯೊಂದನ್ನು ಕೂಡ ಆಡಿಷನ್ ಮಾಡಿಯೇ ನಾವು ಹೇಳಬೇಕಿತ್ತು. ಈಗ ಹಾಗೆ ಇಲ್ಲ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಹಾಕಿದರೆ ಪೀಪಲ್ ಗೆಟ್ ಯು ಚಾನ್ಸ್ ಅಂತ. ಸೊ ಆ ಟೈಮಲ್ಲಿ ಹೇಗೆ ನಿಮಗೆ ಈ ರೋಲ್ ಪಡೀಲಿಕ್ಕೆ ಆಗಿರ್ಬೋದು, ಅಥವಾ ನಿಮಗೆ ಪಾತ್ರಗಳ ವಿಚಾರದಲ್ಲಿ ನಿಮಗೆ ಏನಾದರೂ ತೊಂದರೆ ಆಗಿತ್ತಾ, ಅಥವಾ ನಿಮಗೆ ಕರೆಕ್ಟಾಗಿ ಒಂದು ಪಾತ್ರಗಳು, ಬೇಕಾದ ಪಾತ್ರಗಳು ಸಿಗದೇ ಇದ್ದಾಗ, ಅಥವಾ ನಿಮ್ಗೆ ಬಯಸಿದ ಪಾತ್ರ ಸಿಗದೇ ಇದ್ದಾಗ ನಿಮಗೆ
ಏನಾದರೂ ಬೇಸರ ಆಗಿತ್ತು ಅಥವಾ ಡಿಡ್ ಯು ಟೇಕ್ ಇಟ್ ಆಸ್ ಅ ಚಾಲೆಂಜ್ ಆ್ಯಂಡ್ ನೀವು ಸಿಗೋವರೆಗೆ ನೀವೇನಾದರೂ ಮತ್ತೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ, ಅಥವಾ ನಿಮಗೆ ಬಂದ ಕೆಲವೊಂದು ಪಾತ್ರಗಳನ್ನು ರಿಜೆಕ್ಟ್ ಮಾಡಿದ್ದಿದೆಯಾ? ಸೊ ಆ ಒಂದು ದಿನಗಳ ಬಗ್ಗೆ ಹೇಳ್ಬೋದಾ? ಆ್ಯಕ್ಚುಲಿ ಸಿನಿಮಾದ ಬಗ್ಗೆ ಏನೂ ನಾಲೆಜ್ ಇಲ್ಲದೇ ಇಂಡಸ್ಟ್ರಿಗೆ ಬಂದಿರೋದಿದೆಯಲ್ಲ, ಇಟ್ ಈಸ್ ಅ ಬಿಗ್ ಡಿಸ್ಅಡ್ವಾಂಟೇಜ್. ಏನೂ ಗೊತ್ತಿಲ್ಲ ನನಗೆ. ಸೈಕೋದಲ್ಲೂ ಕೂಡ ಹೇಗಾಯಿತು ಅಂದರೆ ಕೊನೆ ತನಕನೂ ಹೀರೋಯಿನ್ ಯಾರು ಅಂತ ಅನ್ನೋದನ್ನ ಮುಖಾನ ತೋರಿಸಲ್ಲ ಅಂತ ಅಂದರು. ಅದೊಂದು ಪಬ್ಲಿಸಿಟಿ ಸ್ಟಂಟ್ ಇತ್ತು ಅವ್ರದ್ದು. ಸೊ ಅದೆಲ್ಲದೂ ಕೂಡ ನನ್ನ ಮುಂದಿನ ಕರಿಯರ್ಗೆ ಅದು ತುಂಬ ಹೊಡ್ತಾ ಬಿತ್ತು ನಿಜ ಹೇಳಬೇಕಂದ್ರೆ. ಸಿನಿಮಾ ರೀಚ್ ಆಯಿತು ಎಲ್ಲರಿಗೂ, ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್. ಇವತ್ತಿಗೂ ಕೂಡ 14-15 ವರ್ಷದ ನಂತರ ಕೂಡ ಆ ಸಾಂಗ್ ಹಾಕಿದ್ರೆ ಜನ ಹುಚ್ಚು ಎದ್ದು ಕುಣಿತಾರೆ, ಅಷ್ಟ್ರ ಮಟ್ಟಿಗೆ ಪಾಪ್ಯುಲರ್ ಸಾಂಗ್ ಅದು, ನಿನ್ನ ಪೂಜೆಗೆ ಬಂದೆ ಮಾದೇಶ್ವರ. ಬಟ್ ಅದಾದಮೇಲೆ ನನಗೆ ಆಫರ್ಸ್ ಬರಬೇಕಾಗಿತ್ತು. ಐ ವಾಸ್ ವೇಟಿಂಗ್. ಈಗ ಸಿನಿಮಾ ಬಂತು, ಸಿನಿಮಾ ಹಿಟ್ ಆಯಿತು, ಸಾಂಗ್ ಹಿಟ್ ಆಯಿತು. ಸೊ ನನಗೀಗ ಆಪ್ಷನ್ಸ್, ನನಗೇನೋ ಆಫರ್ಸ್ ಬರುತ್ತೆ ಅಂತ ಒಂದೆರಡು ಯಾವುದೋ ಆಫರ್ ಬಂತು ನನಗೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗೆ ತಕ್ಕಾಗಿರಲಿಲ್ಲ, ನಾನು ಮಾಡಲ್ಲ ಅಂತ ಅಂದೆ. ದೆನ್ ಮನೆಯಲ್ಲೂ ನಾನು ಆವಾಗಲೇ ಹೇಳ್ದಾಗೆ ಅಪ್ಪನಿಗೆ ಮಾತು ಕೊಟ್ಟಿದ್ದೆ, ಎಜುಕೇಷನ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ನಾನು. ಸೊ ನನ್ನ ನಿಧಾನಕ್ಕೆ ನನ್ನ ಸಿನಿಮಾ ಮುಗೀತಾ ಇದ್ದಂಗೆ, ಸಿನಿಮಾ ಶೂಟಿಂಗ್ ಮುಗೀತು ಅಂದ ತಕ್ಷಣ ನಾನು ಅದನ್ನು ಬಿಟ್ಬಿಟ್ಟು ಸಿನಿಮಾ ಶೂಟಿಂಗ್ ಮುಗಿದ್ಮೇಲೆ ಆಲ್ಮೋಸ್ಟ್ 1 ಇಯರ್ ಗ್ಯಾಪ್ ಇತ್ತು ರಿಲೀಸ್ ಆಗೋದಕ್ಕೆ. 2007 ಸಿನಿಮಾ ಶೂಟಿಂಗ್ ಮುಗಿಸಿದ್ವಿ ಅಂದರೆ 2008 ತನಕ ರಿಲೀಸ್ ಆಗಿರಲಿಲ್ಲ. ಆ ಗ್ಯಾಪಲ್ಲಿ ನಾನು ತಿರ್ಗಾ ನನ್ನ ಸ್ಟಡೀಸ್ ಬಗ್ಗೆ ನಾನು ಕಂಟಿನ್ಯೂ ಮಾಡಬೇಕಾಗಿತ್ತು. ನಾನು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದೆ. ನಾನು ಸಿನಿಮಾ ಅದ್ರ ಪಾಡಿಗೆ ಅದು ರಿಲೀಸ್ ಆಯಿತು. ಹೀರೋಯಿನ್ನ ಯಾರಿಗೂ ತೋರಿಸ್ಲಿಲ್ಲ ಅನ್ನೋದಕ್ಕೋಸ್ಕರ. ಆವಾಗ ಇವಾಗಿನ ಥರದ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಲಿಲ್ಲ. ಇವಾಗ ಹೇಗೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ತುಂಬ ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮಗೆ. ಇವಾಗಿನಷ್ಟು ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವಾಗ ಏನಿದ್ರು ನಾವು TV ಚಾನಲ್ನಲ್ಲಿ ಇಂಟರ್ವ್ಯೂಸ್ಗೆ ಹೋಗಿ ಕೂತ್ಕೋಬೇಕು, ಇಲ್ಲ ಪೇಪರ್ನಲ್ಲಿ ಬರುತ್ತೆ ಅಷ್ಟೇ. ಇದ್ದಿದ್ದು 3-4 ಚಾನಲ್ಸ್ ಅಷ್ಟೇ. ನಾನು ಹೋಗಿದ್ದೆ 1-2-3 ಚಾನಲ್ಗೆ ಇಂಟರ್ವ್ಯೂಸ್ಗೆ ಹೋದೆ. ಪೇಪರ್ನಲ್ಲಿ ಕೂಡ ಬಂತು, ಎಲ್ಲ ಪೇಪರ್ನಲ್ಲೂ ಕವರ್ ಆಯಿತು. ಎಷ್ಟು ಪೇಪರ್ಸ್ ಇತ್ತು ಅದರಲ್ಲೆಲ್ಲದೂ ಮರ್ತೋಯ್ತು ಜನರಿಗೆ. ಆವಾಗ ಕಂಟಿನ್ಯೂ ಆಗಬೇಕು ಅಂತಂದರೆ ಇವಾಗ ನಮ್ಗೆ ತುಂಬ ಸುಲಭ ನೆನ್ಪಿಟ್ಕೊಳ್ಳೋದಕ್ಕೆ. ಆವಾಗ ತುಂಬ ಕಷ್ಟ, 14 ವರ್ಷದ ಹಿಂದೆ ಅವಾಗ ನೆನ್ಪಿಟ್ಕೊಳ್ಳೋದು. ಸೊ ಮರ್ತೋಯ್ತು. ನಾನು ಮೊದಲಿಂದನೂ ತಲೆಯಲ್ಲಿ ಸಿನಿಮಾ ಆರ್ಟಿಸ್ಟ್ ಆಗ್ತೀನಿ ಅಂತ ಬಂದಿರಲಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ನಾನು ನಿಫ್ಟ್ ಮಾಡಬೇಕು ಅಂತ ಅನ್ನೋದು. ಸೊ ನಾನು ಕೂಡ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ. ನೆಕ್ಸ್ಟು ನನ್ನ ಕಾಲೇಜ್ ಮುಗಿತಾ ಇದ್ದಂಗೆ ನನಗೆ ಒಂದು ಒಳ್ಳೆ ಕಡೆ ಜಾಬ್ಗೆ ಆಫರ್ ಬಂತು ಆ್ಯಕ್ಚುಲಿ, ಒಂದು ಕಂಪ್ನಿನಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿ. ಸೊ ನಾನು ಆ ಕಂಪ್ನಿನಲ್ಲಿ ಅದಕ್ಕೆ ಸೇರಿಕೊಂಡೆ. ಅಲ್ಲಿ ಒಂದು 3 ವರ್ಷ ಆಗಿತ್ತು ನಾನು ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಗಿ ಅಲ್ಲಿಗೆ. 2008 ಮೇ ಬಿ 2012 ತನಕ ಅನಿಸುತ್ತೆ, 4 ಇಯರ್ಸ್, 3 ಇಯರ್ಸ್ ಟು 4 ಮಂತ್ಸ್ಗೆ. ನಾನು ಅಷ್ಟರ ಮಧ್ಯದಲ್ಲಿ ಏನಾಗಿತ್ತು ಅಂತಂದರೆ, ಒಂದು ರಿಯಾಲಿಟಿ ಶೋನಲ್ಲಿ ನಾನು ಡ್ಯಾನ್ಸ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗಿದ್ದೆ ನಾನು. ಅಲ್ಲಿ ನನ್ನ ಕೋ ಆರ್ಟಿಸ್ಟ್ ಅವರು ಅಕ್ಷಯ್ ಅಂತ, ಅವರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾಯಿದ್ರು ವೀಣಾ ಮಲ್ಲಿಕ್ ಜೊತೆನಲ್ಲಿ, ಸಿಲ್ಕ್ ಸಖತ್ ಹಾಟ್ ಮಗ ಅಂತ. ಸೊ ಅದರಲ್ಲಿ ಒಂದು ಪ್ರಾಮಿನೆಂಟ್ ರೋಲ್ ಇದೆ, ನೀನು ಮಾಡಬೇಕು ಅಂತ ಕರೆದ್ರು ನನಗೆ. ಐ ಸೆಡ್ ಓಕೆ ಮಾಡ್ತೀನಿ. ಸೊ ನಾನು ಅಷ್ಟೊತ್ತಿಗೆ ಸಿನಿಮಾದ ಬಗ್ಗೆ ಆಸೆನೂ ಬಿಟ್ಬಿಟ್ಟಿದ್ದೆ. ನಾನು ಇಲ್ಲಿಂದ ಅಲ್ಲಿಗೆ ಯಾವುದೋ ಒಂದು ಕ್ಯಾರೆಕ್ಟರ್ ಕೇಳಿದ್ದಾರೆ, ಹೋಗೋಣ ಮಾಡೋಣ ಅನ್ನೋದಕ್ಕೋಸ್ಕರ ಹೋದೆ. ಇಟ್ ವಾಸ್ ವೆರಿ ನೈಸ್ ಕ್ಯಾರೆಕ್ಟರ್, ತುಂಬ ಚೆನ್ನಾಗಿರೋಂಥದ್ದು ಕ್ಯಾರೆಕ್ಟರ್ ಇತ್ತು. ಅನ್ಫಾರ್ಚುನೇಟ್ಲಿ ತುಂಬ ಕೆಟ್ಟದಾಗಿ ಸಿನಿಮಾ ಮಾಡಿದ್ದಾರೆ. ಅವತ್ತು ಹೇಳೋಕ್ಕೆ ಧೈರ್ಯ ಇರಲಿಲ್ಲ, ಇವತ್ತು ನಾನು ಧೈರ್ಯವಾಗಿ ಹೇಳ್ಕೊಬೋದು. ತುಂಬ ಕೆಟ್ಟದಾಗಿ ಮಾಡಿರೋ ಅಂಥದ್ದು ಸಿನಿಮಾ ಅದು. ನೋಡೋಕ್ಕೆ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೇ ಮುಜುಗರ ಆಗೋಂಥದ್ದು ಒಂದು ಸಿನಿಮಾ ಅದು ಆ್ಯಕ್ಚುಲಿ. ನಾನು ಅದರಲ್ಲಿ ನನಗೆ ಮಾಡಿದ್ರು ಕೆಲವೊಂದು, ನೀವು ಹೇಳ್ದಾಗೆ ಹೇಗೆ ಅಂತಂದರೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರೋದ್ರಿಂದ ಇಟ್ ವಾಸ್ ವೆರಿ ಈಸಿ ಫಾರ್ ದ್ಯಾಮ್ ಟು ಚೀಟ್ ಮೀ. ನನಗೆ ಹೇಳಿದ್ದೊಂದು, ಅಲ್ಲಿ ಹೋದಾಗನೇ ಎಕ್ಸ್ಪ್ಲೇನ್ ಮಾಡಿದ್ದೊಂದು, ನನ್ನನ್ನು ತೋರಿಸಿದ್ದು ಬೇರೆ ಥರ, ಶೂಟ್ ಮಾಡಿದ್ದು ಬೇರೆ ಥರ, ಆಮೇಲೆ ಅಲ್ಲಿ ಮಾಡಿರೋ ಶೂಟ್ನಲ್ಲಿ ಉಳಿಸ್ಕೊಂಡಿದ್ದು ಸ್ವಲ್ಪ, ಕಟ್ ಮಾಡಿದ್ದು ತುಂಬ, ಆ ಥರದ್ದೆಲ್ಲ ಆಯಿತು ನನಗೆ. ಐ ವಾಸ್ ಡಿಸಪಾಯಿಂಟೆಡ್. ನಾನು ಸಿನಿಮಾ ಶೂಟಿಂಗ್ ಮಾಡುವಾಗಲೇ ಕೂಡ ನಾನು ಅವ್ರ ಹತ್ರ ಕೇಳಿದ್ದೆ, ಯಾಕೆ ಈ ಥರ, ನೀನು ಹೇಳಿದ್ದು ಈ ಥರ ಇರಲಿಲ್ಲ, ಇದೇನು ಮಾಡ್ತಿದ್ಯಾ ಅಂತ. ಇಲ್ಲ ಮಾಡ್ತೀವಿ, ಹಾಗಿಲ್ಲ, ಹೀಗಿದೆ, ಅದಿಲ್ಲ, ಇದಿಲ್ಲ, ಸಾಂಗ್ ಇದೆ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಚೆನ್ನಾಗಿ ಇದು ಮಾಡಿದ್ರು. ಐ ವಾಸ್ ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್ ಆ್ಯಂಡ್ ಐ ಜಸ್ಟ್ ಲೆಫ್ಟ್. ಸುಮ್ಮನಾಗ್ಬಿಟ್ಟೆ ನಾನು. ಅದಾದಮೇಲೆ ನೆಕ್ಸ್ಟು ನನಗೆ ಸಿಕ್ಕಿದ್ದು ನಗೆ ಬಾಂಬ್ ಅಂತ ಒಂದು ಸಿನಿಮಾ ಸಿಕ್ತು. ಆ ಸಿನಿಮಾದಲ್ಲೇ ಪರಿಚಯ ಆಗಿರೋಂಥವ್ರು ನಮ್ಮ ಆ ಸಿನಿಮಾದ ಎಡಿಟರ್ ಯಾರೋ ಇದ್ದರು, ಅವ್ರು ನಾಗೇಂದ್ರ ಅರಸ್ ಅಂತ, ಅವರು ನಗೆ ಬಾಂಬ್ ಅಂತ. ಇಟ್ ವಾಸ್ ಅ ರಿಯಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಮೂವಿ ಕೂಡ ತುಂಬ ಕೆಟ್ಟದಾಗಿರೋ ಮೂವಿ ಅದು. ಹೆಸರು ನಗೆ ಬಾಂಬ್ ಅಂತ. ಅದರಲ್ಲಿ ನಗೆ ಅನ್ನೋದೇ ಇಲ್ಲ ಇಡೀ ಸಿನಿಮಾದಲ್ಲಿ. ಅದರಲ್ಲಿ ನಗೆನೂ ಇಲ್ಲ, ಬಾಂಬ್ ಏನಿದೆ ಅಂತ ಗೊತ್ತಿಲ್ಲ ನನಗೆ. ತುಂಬ ಕೆಟ್ಟದಾಗಿ
ಕೆಟ್ಟದಾಗ ಮಾಡಿರೋ ಅಂಥದ್ದು ಸಿನಿಮಾ ಅದು. ನನಗೆ ಆ ಸಿನಿಮಾದಲ್ಲೂ ಕೂಡ ಅಷ್ಟೇ, ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಡೈರೆಕ್ಟರ್ ಫಸ್ಟ್ ಶೆಡ್ಯೂಲ್ ಏನಿತ್ತು ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿ ಮಾತಾಡಿಕೊಂಡು ನಕ್ಕೊಂಡು ಸಿನಿಮಾ ಮಾಡಿದ್ವಿ. ಸೆಕೆಂಡ್ ಹಾಫ್ ಅನ್ನೋ ಅಷ್ಟೊತ್ತಿಗೆ ಇವತ್ತಿಗೆ ಕೂಡ ಅದು 2013 ಮಾಡಿರೋ ಸಿನಿಮಾ ಅನಿಸುತ್ತೆ. ಅಲ್ಲಿಂದ ಇಲ್ಲಿ ತನಕ ನಂಗೆ ಗೊತ್ತಿಲ್ಲ ಫಾರ್ ವಾಟ್ ರೀಸನ್ ಹಿ ಸ್ಟಾರ್ಟೆಡ್ ಹೇಟಿಂಗ್ ಮೀ. ಮಾತಾಡ್ಸೋದಕ್ಕೆ ರೆಡಿ ಇರಲಿಲ್ಲ, ಸೆಟ್ಟಲ್ಲೆಲ್ಲ ಗಲಾಟೆ, ಇನ್ಸಲ್ಟ್ ಮಾಡೋ ಅಂಥದ್ದು ಸಿಚುವೇಶನ್ಸು ಅಂತ. ಐ ಲಿಟ್ರಲಿ ಕ್ರೈಡ್. ನಾನು ಪ್ರೊಡ್ಯೂಸರಿಗೆ ಫೋನ್ ಮಾಡಿಕೊಂಡು ನಾನು ಹೇಳಿದ್ದೆ, ರಾಜೇಶ್ ರಾಮನಾಥ್ ಅವರು, ಸರ್ ನನಗೆ ಮಾಡೋಕ್ಕಾಗ್ತಿಲ್ಲ ಸಿನಿಮಾನ, ತುಂಬ ಹಿಂಸೆ ಆಗ್ತಿದೆ ಸಿನಿಮಾದಲ್ಲಿ, ಸೆಟ್ಟಲ್ಲಿ ಎಲ್ಲರ ಎದುರುಗಡೆ ತುಂಬ ಇನ್ಸಲ್ಟ್ ಆಗ್ತಾಯಿದೆ, ಸಿನಿಮಾ ಮುಗೀತಲ್ಲ ನಾನು ಹೊರಟೋಗ್ತೀನಿ ಅಂತ. ಅವು ತುಂಬ ಕೆಟ್ಟ ಎಕ್ಸ್ಪೀರಿಯನ್ಸ್ ಅದು. ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್ ಇವಾಗ, ಅದನ್ನ ಹೇಳೋಕ್ಕೂ ಆಗದೆ ಇರೋ ಅಂಥದ್ದು. ಕೆಟ್ಟದಾಗ ಮಾತಾಡೋದು, ಸೊಂಟದ ಕೆಳಗಡೆ ಮಾತಾಡೋದು, ಇನ್ಸಲ್ಟ್ ಮಾಡೋದು, ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಹೇಳೋದು. ನನಗೆ ಇವತ್ತಿಗೆ ನನಗೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಇವತ್ತಿಗೆ ನಾವು ಯಾವುದಾದ್ರೂ ಪ್ರೀಮಿಯರ್ ಶೋಗೆ ಅಂತ ಹೋದಾಗ ಸೆಲಿಬ್ರಿಟಿ ಶೋ ಅಂತ ಮಾಡ್ತಾರೆ. ಸೊ ಹೇಗಿರುತ್ತೆ ಅಂದರೆ, ನನಗೆ ಅವರು ಬಂದಿರ್ತಾರೆ ಡೈರೆಕ್ಟರ್ಸ್ ಎಲ್ಲರೂ, ನನ್ನನ್ನು ಯಾರು ಕೆಟ್ಟದಾಗ ಟ್ರೀಟ್ ಮಾಡಿದಾರೋ ಅವ್ರ ಎದುರುಗಡೆ ನಂಗೆ ರಾಯಲ್ ಟ್ರೀಟ್ಮೆಂಟ್ ಸಿಗುತ್ತೆ. ನನಗೆ ಮೇಲ್ಗಡೆ ಹೋಗಿ ಫಸ್ಟ್ ರೋನಲ್ಲಿ ಏನಿದೆ ಆ ಸೀಟಲ್ಲಿ ನನ್ನನ್ನು ಕೂರಿಸ್ತಾರೆ, ಅವರೆಲ್ಲ ಅಲ್ಲಿ ಕೆಳಗಡೆ ಕೂತಿರ್ತಾರೆ, ನಾನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತೀನಿ. ಐ ಡೆಫಿನೆಟ್ಲಿ ನನಗೆ ಎಲ್ಲದೂ ನಾನು ನೆನ್ಪು ಮಾಡ್ಕೋತೀನಿ. ಐ ಫೀಲ್ ಹ್ಯಾಪಿ. ಇದು ನಾನು ಯಾವುದನ್ನು ಲೆಕ್ಕಕ್ಕೆ ತಗೊಳ್ದೇನೆ ನಾನು ತುಳಿದು ಮೇಲೆ ಬಂದಿದ್ದೀನಿ, ಎಲ್ಲ ಅವಮಾನಗಳನ್ನ ನುಂಗ್ಕೊಂಡು ಮೇಲೆ ಬಂದಿದ್ದೀನಿ ಅಂದರೆ ಇದು ನಂದು ಅಚೀವ್ಮೆಂಟ ನನಗೆ ಅಂತ ಅನಿಸುತ್ತೆ. 15 ವರ್ಷಗಳ ಹಿಂದೆ 14 ವರ್ಷಗಳ ಹಿಂದೆ ಒಂದು ಏನಾದರೂ ಮಾಡಬೇಕಂದ್ರೆ ಗಾಡ್ ಫಾದರ್ ತುಂಬ ಅವಶ್ಯಕತೆ ಇತ್ತು. ನಿಮ್ಮ ಹತ್ರ ಇದ್ದವರು ಗಾಡ್ ಮಾತ್ರ. ಫಾದರ್ ಸಪೋರ್ಟ್ ಅಷ್ಟು ಸಿಕ್ಕಿರಲಿಲ್ಲ ಆ ಟೈಮಲ್ಲಿ, ಫಾದರ್ ಸಪೋರ್ಟ್ ಅಷ್ಟು ಮಾಡಿರಲಿಲ್ಲ. ಓಕೆ, ಬಟ್ ಆ ಗಾಡನ್ನೇ ನಂಬ್ಕೊಂಡು ಬಂದು ನೀವು 15 ಇಯರ್ಸ್ ಕಂಪ್ಲೀಟ್ ಮಾಡಿದರೆ, ಅಷ್ಟೊಂದು ಚಾಲೆಂಜಸ್ಗಳು, ಅವಮಾನಗಳು, ಆಮೇಲೆ ತುಂಬ ಹೇಗೆ ಅಂತಂದರೆ, ಫೋನ್ ಮಾಡಿ ಯಾರು ಸಿನಿಮಾದವ್ರು ಯಾರೋ ಒಬ್ಬನು ನನ್ನ ಜೊತೆ ಚೆನ್ನಾಗಿದ್ದಾನೆ ಅಂತಂದರೆ ಅವನಿಗೆ ಫೋನ್ ಮಾಡಿ ಕೇಳಿದ್ದೆ ನಾನು, ಏನು ಮಾಡೋದು ನನಗೆ ಹಿಂಗೆ ಮಾಡೋಕ್ಕಾಗ್ತಿಲ್ಲ ಅಂತ. ಅವ್ನು ತುಂಬ ಬ್ಯೂಟಿಫುಲ್ ಆಗಿರೋ ಅಂಥದ್ದು ಒಂದು ಸಜೆಷನ್ ಕೊಟ್ಟ ನನಗೆ. ಎಲ್ಲ ಹೀರೋಯಿನ್ಸ್ ಏನು ಮಾಡ್ತಾರೆ, ಅವ್ರ ಅಮ್ಮನ ಕರ್ಕೊಂಡು ಹೋಗ್ತಾರೆ, ನೀನು ಅಮ್ಮನ ಕರ್ಕೊಂಡು ಹೋಗಲ್ಲ ಯಾಕೆ? ಅಮ್ಮ ಅವ್ರು ಇರಲಿಲ್ಲ, ಅಪ್ಪ ಮುಂಡ್ಗೋಡ್ ಅಂತ ಹುಬ್ಳಿ ಹತ್ರ ಒಂದು ಊರಿದೆ, ಅಪ್ಪ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಆ ಟೈಮಲ್ಲಿ. ಅವ್ರು ಬರೋ ಇದರಲ್ಲಿ ಸಿಚುವೇಶನಲ್ಲಿ ಇರಲಿಲ್ಲ, ಅಪ್ಪನ ಬಿಟ್ಟು ಅಮ್ಮನ ಕರ್ಕೊಂಡು ಬರೋಕ್ಕಾಗ್ತಿರ್ಲಿಲ್ಲ. ಸೊ ಏನು ಮಾಡೋದು ಅಂತಂದಾಗ, ಯಾರಾದರೂ ಒಬ್ಬರು ಫೀಮೇಲ್ ಅಸಿಸ್ಟೆಂಟ್ ಬೇಕು ನಿನಗೆ, ನಿನ್ನ ಜೊತೆನಲ್ಲಿ ಕರ್ಕೊಂಡು ಹೋಗು, ನೀನು ಅವ್ರ ಜೊತೆಲಿ ಎಂಗೇಜ್ ಆಗಿರ್ತೀಯ, ಯಾರು ನಿನ್ನ ಸುದ್ದಿಗೆ ಬರಲ್ಲ ಅಂತ. 2012 ಸೊ 2012 ಭವ್ಯ ಅಂತ ಒಂದು ಹುಡುಗಿನ ನನ್ನ ಅಸಿಸ್ಟೆಂಟಾಗಿ ನಾನು ತೊಗೊಂಡೆ. ಈವನ್ ಟುಡೇ ಶಿ ಈಸ್ ವಿತ್ ಮೀ. ಇವತ್ತಿಗೆ ಕೂಡ ನನ್ನ ಅಸಿಸ್ಟೆಂಟ್ ಅವಳು ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಡಿಪೆಂಡೆಂಟ್ ನಾನು ಅವಳ ಮೇಲೆ. ಶುಡ್ ಐ ಟೆಲ್ ಯು ಸಮಥಿಂಗ್, ಒಬ್ಬ ವ್ಯಕ್ತಿ ಎಷ್ಟು ಒಳ್ಳೆಯವರಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಅವರ ಫ್ರೆಂಡ್ಸ್ಗಳು ಮತ್ತು ಅವರ ಜೊತೆ ಕೆಲಸ ಮಾಡುವವರು ಎಷ್ಟು ಹಳಬರು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ದೆನ್ ವಿ ಕಮ್ ಟು ದಟ್ ಯಾವ ರೀತಿಯ ವ್ಯಕ್ತಿ ಅವರು. ಆಬ್ವಿಯಸ್ಲಿ 9 ಇಯರ್ಸ್ ಇದ್ದಾರೆ. ಹೌದು, ಅವಳು ನನಗೆ 2000 ಫಸ್ಟ್ ಮೂವಿಯಿಂದ ಪರಿಚಯ, 2006-7 ಪರಿಚಯ. ಬಟ್ ನನಗೆ ಅಸಿಸ್ಟೆಂಟ್ ತೊಗೋಬೇಕು, ನನ್ನ ಜೊತೆನಲ್ಲಿ ಐ ಕ್ಯಾನ್ ಡಿಮ್ಯಾಂಡ್ ಫಾರ್ ಅನ್ ಅಸಿಸ್ಟೆಂಟ್ ಅಂತ ಅನ್ನೋದು ಗೊತ್ತಾಗಿದ್ದೇನೆ ನನಗೆ ಆ ಮೂವಿ ಟೈಮಲ್ಲಿ. ಸೊ ಅಸಿಸ್ಟೆಂಟ್ ತೊಗೊಂಡ್ರೆ ನಾನು ಅವಳ ಜೊತೆನಲ್ಲಿದ್ದರೆ ನಾನು ಸೇಫ್ ಆಗಿರ್ತೀನಿ ಅಂತ ಅನ್ನೋ ಅಂಥದ್ದು. ಸೊ ನಂಗೆ 2007 ಇಲ್ಲಿ ತನಕನೂ ಶಿ ಈಸ್ ದೇರ್ ವಿತ್ ಮೀ. ಬಟ್ ನನಗೊಂದು ಮನಸ್ಸಿಗೆ ಕಾಡ್ತಿರೋ ಪ್ರಶ್ನೆ, ನಾನು ಕೇಳು ತಪ್ಪಾಗಿದ್ರೆ ನೀವು ಕ್ಷಮಿಸಬಹುದು. ನನ್ನ ಪ್ರಕಾರ ನಿಮಗೆ ಬಹುಶಃ ಕರೆಕ್ಟಾಗಿ ಒಬ್ಬರು ಆಸ್ ಅ ಫ್ರೆಂಡ್ ಅಥವಾ ಗಾಡ್ ಫಾದರ್ ಇದ್ದಿದ್ರೆ ಬಹುಶಃ ನಿಮಗೆ ಬೇಕಾದ ರೀತಿಯ ಕೆಲವೊಂದು ಪಾತ್ರಗಳನ್ನು ಮಾಡಿ ಇವತ್ತು ನೀವು ರಾಷ್ಟ್ರ ಪ್ರಶಸ್ತಿ ಪಡೆಯುವಷ್ಟು ನೀವು ಮುಂದೆ ಹೋಗಬಹುದಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಾರಿ ಇಫ್ ಐ ಆಮ್ ರಾಂಗ್. ನೋ ಇಟ್ ಈಸ್ ಕಂಪ್ಲೀಟ್ಲಿ ಟ್ರೂ. ಐ ಕಂಪ್ಲೀಟ್ಲಿ ಅಗ್ರಿ. ನಾನು ಇದನ್ನು ಯಾವಾಗಲೂ ಹೇಳ್ತೀನಿ. ಕೆಲವೊಂದು ರಾಂಗ್ ಚಾಯ್ಸಸ್ ಲೈಕ್ ಸಿಲ್ಕ್ ಸಾಕತ್ ಹಾಟ್ ಮಗ, ನಗೆ ಬಾಂಬ್ ಆ ಥರದ್ದು, ಇದ್ರ ಜೊತೆನಲ್ಲಿ ಪರಪಂಚ ಅಂತ ಇನ್ನೊಂದು ಸಿನಿಮಾ ಮಾಡಿದೆ ನಾನು. ಅದೂ ಕೂಡ ಬೇಕಾರ ಮೂವಿ. ಅದೂ ಕೂಡ ಅದರಲ್ಲೂ ನನಗೆ ತುಂಬ ಬೇಜಾರಾಗೋಂಥದ್ದು ಕೆಲವೊಂದು ಘಟನೆಗಳು ನಡೆದಿದೆ. ಅಂದರೆ ಆಡಿಯೋ ರಿಲೀಸ್ ಫಂಕ್ಷನಿಗೆ ನನ್ನನ್ನು ಕರೀತಾರೆ, ಬನ್ನಿ ಅಂತ, ಪ್ರೆಸ್ ಮೀಟ್ ನಡೆಯುತ್ತೆ, ಬರ್ಬೇಕು ನೀವು ಅಂತ ಕರೀತಾರೆ. ನಾನು ಕೂತಿರ್ತೀನಿ, ನನ್ನ ಪಕ್ಕದಲ್ಲಿ ಇನ್ನೊಬ್ಬರು ನನಗಿಂತ ತುಂಬ ಜೂನಿಯರ್ ಆಗಿರೋಂಥ ಆರ್ಟಿಸ್ಟ್ ಇರ್ತಾರೆ. ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಕರೀತಾರೆ, ನನ್ನನ್ನು ಸ್ಟೇಜ್ ಮೇಲೆ ಕರೆಯೋಕ್ಕೆ ಒಪ್ಪಲ್ಲ.
ಸಿನಿಮಾದಲ್ಲಿ. ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಯಾರೂ ಕರೆಯಲ್ಲ. ರಾಗಿಣಿ, ದಿಗಂತ್ ಅವರೆಲ್ಲ ಸ್ಟೇಜ್ ಮೇಲೆ ಇರ್ತಾರೆ, ನನ್ನನ್ನು ಕರೆಯಲ್ಲ. ಯೋಗರಾಜ್ ಭಟ್ ಇದ್ದಾರೆ, ಯೋಗರಾಜ್ ಭಟ್ ನನ್ನನ್ನು ನೋಡಿಬಿಟ್ಟು ಅವ್ರು ಕರೆದ್ರು, ಬಾ ಅನಿತಾ ಅವ್ರು ಬನ್ನಿ ಮೇಲ್ಗಡೆ ಬನ್ನಿ ಅಂತ. ಐ ಸೆಡ್ ಓಕೆ ನೋ ಪ್ರಾಬ್ಲಮ್ ಅಂತ. ಮತ್ತೆ ತಿರ್ಗಾ ಕರೆದು ಕೂರಿಸ್ಕೊಂಡ್ರು. ಇವಾಗ ನಮ್ಗೆ ಅದೇನು ಅನ್ಸುತ್ತೆ, ನಾನು ಹೇಳೋದೇನು ಕನ್ವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಸಿಚುವೇಶನಲ್ಲಿ ಎಷ್ಟು ನೋವಾಗಕ್ಕಾಗತ್ತೆ ಅಷ್ಟು ನೋವಾಗತ್ತೆ. ನನ್ನ ಪಕ್ಕದಲ್ಲಿರೋರು ಕರೀತಾರೆ, ಎಲ್ಲರೂ ಸ್ಟೇಜ್ ಮೇಲೆ ಇದ್ದಾರೆ, ಬಟ್ ನನಗೆ ಕರೀತಾನೆ ಇಲ್ಲ ಸ್ಟೇಜ್ಗೆ ಅಂತ ಅನ್ನೋಂಥದ್ದು. ಸೊ ಈ ಥರದ್ದೆಲ್ಲ ಸುಮಾರಷ್ಟು ಇನ್ಸಿಡೆಂಟ್ ತುಂಬ ಆಗಿದೆ ಅಂತ ಹೇಳ್ತಿಲ್ಲ, ಬಟ್ ಇಷ್ಟೊಂದು ಇವಾಗ ಏನು ಹೇಳ್ತಾ ಇದ್ದೀನಿ ಅದೆಲ್ಲ ಜ್ಞಾಪಕ ಇರೋಂಥ ಇನ್ಸಿಡೆಂಟ್ಸೇನೆ ನನಗೆ ತಲೆನಲ್ಲಿರೋದು. ಓಕೆ ನನಗೆ ಈ ಥರ ನಡೆಸ್ಕೊಂಡ್ರು ಅಂತ. ಫಾರ್ಚುನೇಟ್ಲಿ ದಟ್ ಡೈರೆಕ್ಟರ್ ಜೋಶಿ ಸರ್ ಅಂತ ಹಿ ಈಸ್ ವೆರಿ ಗುಡ್ ವಿತ್ ಮೀ. ನನಗೆ ಲೈಕ್ ಹಿ ಈಸ್ ಲೈಕ್ ಅ ಫ್ಯಾಮಿಲಿ ಫ್ರೆಂಡ್. ಅವ್ರು ಆ ಟೈಮಲ್ಲಿ ಅವ್ರಿಗೆ ಒಂದಿಷ್ಟು ಅನಿವಾರ್ಯತೆ ಅಂತ ಇತ್ತು ಆ ಥರ ನಡ್ಕೊಳ್ಳೋದಕ್ಕೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ವಿಲ್ ಫರ್ಗಿವ್ ಹಿಮ್ ಫಾರ್ ದಿಸ್ ಅಂತ ಡಿಸೈಡ್ ಮಾಡಿಬಿಟ್ಟು ನಾನು ಅದನ್ನ ಬಿಟ್ಟಿದ್ದೀನಿ. ಬಟ್ ಆ ಇನ್ಸಿಡೆಂಟ್ ಆಗಿರೋದಂತೂ ಹೌದು, ಅದು ಅವ್ರಿಗೂ ಗೊತ್ತಿರುತ್ತೆ, ನನಗೂ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿಲ್ಲ ಅಂದ್ರೂ ಇಟ್ ಹ್ಯಾಸ್ ಹ್ಯಾಪನ್ಡ್. ಸೊ ಈ ಥರದ್ದು ಕೆಲವೊಂದು ಬ್ಯಾಡ್ ಚಾಯ್ಸಸ್ಸು, ಆಮೇಲೆ ನಾಲೆಡ್ಜ್ ಕರೆಕ್ಟಾಗಿ ಇಲ್ಲದೆ ಇರೋದು, ಆಮೇಲೆ ಸರಿಯಾಗಿ ಗೈಡೆನ್ಸ್ ಇಲ್ಲದೆ ಇರೋದು. ಯಾರು ನನಗೆ ನೀನು ಈ ಥರ ಸಿನಿಮಾ ಮಾಡು, ಹೀಗೆ ಸಿನಿಮಾಗಳು ತಗೋ ಅಂತ ಅನ್ನೋದು, ಆ ಥರದ್ದು ನನ್ನ ಗೈಡೆನ್ಸ್ ಇಲ್ಲದೆ ಇರೋಂಥದ್ದು ನನ್ನ ಗ್ರೋತ್ಗೆ, ನಾನು ಇವತ್ತಿಗೇನಿದ್ದೀನಿ ಇದ್ರದ್ದು ಮೇ ಬಿ ಇದ್ರಕ್ಕಿಂತ ತುಂಬ ಜಾಸ್ತಿ ಇರ್ಬೋದಾಗಿತ್ತು, ಜಾಸ್ತಿ ಅಚೀವ್ ಮಾಡ್ಬೋದಾಗಿತ್ತು. ಅದಕ್ಕೆ ಹೊಡ್ತಾ ಬಿತ್ತು ನನಗೆ. ನಿಮ್ಮ ಮಾತುಗಳಲ್ಲಿ ಮತ್ತು ನಿಮ್ಮ ಕಣ್ಣಲ್ಲಿ ಒಂದು ಹಾನೆಸ್ಟಿ ಇದೆ. ಓಕೆ, ಅದರ ಮೇಲೆ ನಾನೊಂದು ಪ್ರಶ್ನೆಗಳನ್ನು ಕೇಳ್ತೇನೆ. ಏನು ಅಂದರೆ ಪ್ರಶ್ನೆ ಏನಂದರೆ, ಕೆಲವೊಂದು ನೀವು ಪಾತ್ರಗಳನ್ನು ನೀವು ಬಹಳ ಪ್ರೀತಿಯಿಂದ ಒಪ್ಕೊಂಡು ಮಾಡಿದ್ರಿ ನೀವು. ಓಕೆ, ನೀವೊಬ್ಬರೇ ಅಲ್ಲ, ಎಲ್ಲ ಸಿನಿಮಾ ರಂಗದಲ್ಲೂ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ ಪಾತ್ರಗಳನ್ನು. ಆದರೆ ನೀವು ಬಹಳ ಚೆನ್ನಾಗಿ ನಿಭಾಯಿಸಿದ್ರಿ ಕೂಡ. ಆದರೆ ಏನಾಯಿತು ಅಂದರೆ ಮೇ ಬಿ ಅದು ಆ ಟೈಮಲ್ಲಿ ಒಂದು ಅಕ್ಸೆಪ್ಟೆನ್ಸ್ ಅಂತ ಬಂದಿರಲಿಲ್ಲ ಅನಿಸುತ್ತೆ ಪ್ರೇಕ್ಷಕರಿಗೆ. ಬಹುಶಃ ಆ ರೀತಿಯ ಒಂದು ಅಕ್ಸೆಪ್ಟೆನ್ಸ್ ಇಲ್ಲದಿರೋ ಕಾರಣದಿಂದಾಗಿ ನಿಮ್ಮನ್ನು ಓಕೆ ಅನಿತಾ ಭಟ್ ಅಂದರೆ ಇದೇ ರೀತಿಯ ಪಾತ್ರ ಮಾಡ್ತಾರೆ, ಇದೇ ರೀತಿ ಡ್ರೆಸ್ ಹಾಕ್ಕೊಳ್ತಾರೆ ಅಂತ ಮೇ ಬಿ ಜನ ಬ್ರ್ಯಾಂಡ್ ಮಾಡ್ಕೊಂಡು ಬಿಟ್ಟರು ಅಂತ ಅನಿಸುತ್ತೆ ಆ ಟೈಮಲ್ಲಿ. ಅದಕ್ಕೋಸ್ಕರ ನಿಮಗೆ ಬಹುಶಃ ಜಾಸ್ತಿ ಆ ಪಾತ್ರಗಳೇ ಬಂತು ಅಂತ ಅನಿಸುತ್ತೆ ನಿಮಗೆ. ಇಲ್ಲದಿದ್ದರೆ ನನಗೆ ಅನಿಸುವ ಪ್ರಕಾರ ಖಂಡಿತವಾಗಿ ಕೂಡ ಒಂದು ಒಳ್ಳೆಯ ಒಂದು ಅವಾರ್ಡ್ ವಿನ್ನಿಂಗ್ ಸಿನಿಮಾದಲ್ಲಿ ಕೂಡ ನಿಮ್ಮನ್ನು ಖಂಡಿತವಾಗಿ ಕೂಡ ನಿಮ್ಮ ನಟನೆಯನ್ನು ನೋಡ್ಬೋದಿತ್ತು. ಬಿಕಾಸ್ ನೀವು ಕೆಲವು ಸಿನಿಮಾಗಳು ಸಣ್ಣ ಪಾತ್ರ ಮಾಡಿರ್ಬೋದು, ದೊಡ್ಡ ಪಾತ್ರ ಮಾಡಿರ್ಬೋದು, ಬಟ್ ಆ ಪಾತ್ರ ಜೀವ ತುಂಬುವಂಥ ಒಂದು ಕಲೆ ನಿಮ್ಮಲ್ಲಿ ಇತ್ತು. ಅದು ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ. ಓಕೆ, ಇಲ್ಲ ಆ ಥರ ಏನೂ ಇಲ್ಲ. ಆ್ಯಕ್ಚುಲಿ ನಾನು ಜನ ಅಕ್ಸೆಪ್ಟ್ ಮಾಡೋಕ್ಕಾಗದೇ ಇರೋಂಥದ್ದು ಯಾವುದು ಪಾತ್ರಗಳನ್ನ ನಾನು ಮಾಡಿಲ್ಲ. ಬೋಲ್ಡ್ ಆಗಿರೋ ಅಂಥದ್ದು ಒಂದಿಷ್ಟು ಫೋಟೋಶೂಟ್ಸ್ ಆಗಿದೆ ನನಗೆ. ಶೂಟ್ಸ್ ಅಂತ ಅಂದರೆ ಇಟ್ ವಾಸ್ ಕಂಪ್ಲೀಟ್ಲಿ ಮೈ ಪರ್ಸ್ನಲ್. ನನಗೆ ಯಾವ ಥರ ಆಗಿಬಿಡ್ತು ಅಂದರೆ ನನಗೊಂದು ಚಾಲೆಂಜ್ ಅಂತ ಅನಿಸ್ಬಿಡ್ತು. ಹೇಗೆ ಅಂತಂದರೆ ನನಗೆ ಸೈಕೋ ಆದಮೇಲೆ 1-2-3 ಈ ಥರದ್ದು ಹೊಡ್ತಾ ತಿನ್ನೋಂಥದ್ದು ಸಿನಿಮಾ ಮಾಡಿದ್ಮೇಲೆ ಅಲ್ಲಿ ತನಕ ನಂದು ಆ್ಯಕ್ಚುಲಿ ಫಸ್ಟ್ ಇಂಟರ್ವ್ಯೂದು ನನಗೆ ಅವಾಗ ಈ ಥರದ್ದು ಆಪ್ಷನ್ಸ್ ಇರಲಿಲ್ವಲ್ಲ, ಈ ಪೇಪರ್ ಅಂತ ಏನೂ ಇರಲಿಲ್ಲ. ಪೇಪರ್ ಕಟ್ಟಿಂಗ್ ಇಟ್ಕೋಬೇಕಾಗಿತ್ತು. ಇನ್ನೂ ಇದೆ ನನ್ನ ಫಸ್ಟ್ ಇಂಟರ್ವ್ಯೂ ಮಹೇಶ್ ಅಂತ, ನನ್ನ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ಇವಾಗಲೂ ಕೂಡ ಟೈಮ್ಸ್ ಆಫ್ ಇಂಡಿಯಾದಲ್ಲಿದ್ದಾರೆ ಇವಾಗ. ಅವಾಗ ವಿಜಯ ಕರ್ನಾಟಕದಲ್ಲಿ ಅವ್ರು ನಂದು ಇಂಟರ್ವ್ಯೂ ತೊಗೊಂಡಿದ್ದು ಮಹೇಶ್. ಅವ್ರು ಕೇಳಿದ್ದು ನನಗೆ, ಏನು ನೀವು ಈ ಥರ ತುಂಬ ಪಕ್ಕದ ಮನೆ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದೀರಾ ಸೈಕೋದಲ್ಲಿ, ನೀವು ಮುಂದೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ನಾನು ಅವ್ರಿಗೆ ಹೇಳಿದ್ದೆ, ಇಲ್ಲ ನಾನು ಇದೇ ಥರನೇ ಮಾಡೋ ಅಂಥದ್ದು ಕ್ಯಾರೆಕ್ಟರ್ಸ್ ಬಂದರೆ ನನಗೆ ಇದಕ್ಕಿಂತ ಜಾಸ್ತಿ ದಾಟಿ ಹೋಗ್ಬೇಕಂತ ಇಲ್ಲ, ಮಾಡಬೇಕು ಅಂತಲೂ ಇಲ್ಲ, ಸಿನಿಮಾ ನನಗೆ ಮಾಡಬೇಕಂತನೂ ಇಲ್ಲ. ಸಿಕ್ಕಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಹೇಗೆ ಹೇಳ್ತೀರಾ ನೀವು, ಇವಾಗೆಲ್ಲ ತುಂಬ ಎಕ್ಸ್ಪೋಸ್ ಮಾಡೋ ಅಂಥದ್ದೇನೆ ಇದ್ದಾರಲ್ಲ ಹೀರೋಯಿನ್ಸ್ ರೆಡಿ ಇರ್ತಾರಲ್ಲ ಅಂತ. ಇವಾಗಿರ್ತಾರೆ, ಮುಂಚೆ ಕಲ್ಪನಾ, ಸರಿತಾ ಆ ಥರದವರೆಲ್ಲ ಇದ್ರಲ್ವ, ಅವರೆಲ್ಲ ಯಾವ ಥರ ಕ್ಯಾರೆಕ್ಟರ್ಸ್ ಮಾಡ್ತಾಯಿದ್ರು, ಅವರೆಲ್ಲ ಎಷ್ಟು ತುಂಬ ಫೇಮಸ್ ಆಗಿರೋ ಅಂಥ ಆರ್ಟಿಸ್ಟು. ನಾನು ಆ ಕ್ಯಾಟಗರಿಗೆ ಸೇರೋಕ್ಕೆ ಇಷ್ಟಪಡ್ತೀನಿ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನು. ಬಟ್ ಇದು 2-3 ಸಿನಿಮಾಗಳು ಯಾವ ಥರ ನನಗೆ ಸಿಕ್ತು ಅಂತಂದರೆ, ಸೈಕೋ ಆದಮೇಲೆ ನಾನು ಒಂದಿಷ್ಟು ಗ್ಯಾಪ್ ಆದಮೇಲೆ ಬೇಡಾಗಿತ್ತು ನನಗೆ, ಸಿನಿಮಾನಾಗೇ ಬೇಕಾಗಿರಲಿಲ್ಲ. ಸುಳ್ಳು ಹೇಳಿ ಕರ್ಕೊಂಡು ಬಂದು ಸಿನಿಮಾ ಮಾಡಿಸೋ ಅಗತ್ಯನೂ ಇರಲಿಲ್ಲ. ನನ್ನ ಥರದವ್ರು ಒಂದು 100 ಜನ 1000 ಜನ ಸಿಗ್ತಾಯಿದ್ರು. ಕನ್ವಿನ್ಸ್ ಮಾಡಿ ಸುಳ್ಳು ಹೇಳಿ ಕರ್ಕೊಂಡು ಬಂದು ಮಾಡಿಸೋ ಅಗತ್ಯ ಇರಲಿಲ್ಲ. ಅಂಥದ್ರಲ್ಲೂ ಕರ್ಕೊಂಡು ಬಂದು ಮಾಡಿಸಿದ್ರು. ಅದೇ ನಗೆ ಬಾಂಬ್ ಸಿನಿಮಾ ಅನ್ನೋಷ್ಟೊತ್ತಿಗೆ ನಾನು ಚೆನ್ನಾಗಿಲ್ಲ, ಇವಳು ಹೀರೋಯಿನ್ ಆಗೋಕ್ಕೆ ಲಾಯ್ಕೇ ಇಲ್ಲ ಇವಳು ಅಂತ ಅನ್ನೋ ಥರದ್ದು ಒಂದು ಮಾತು ಬಂತು. ಅದೆಲ್ಲ ಒಂಥರ ಹಠ ಬಂದುಬಿಡ್ತು ನನಗೆ. ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ತುಂಬ ಹಠಮಾರಿ ನಾನು. ಆ ಹಠಕ್ಕೆ ಬಿದ್ದು ನಾನು ಬ್ಯೂಟಿಫುಲ್ ಆಗಿರೋ ನಾನು ಫೋಟೋಶೂಟ್ ಮಾಡಿಸ್ತೀನಿ ನಾನು ಅಂತ ಹೊರಟೆ. ಅದಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ಯಾರು ಅಂತಂದರೆ, ಚಿತ್ರಸಂತೆ ಮ್ಯಾಗ್ಝಿನ್ ಬರ್ತಾಯಿತ್ತು, ಬಿ ಗಣಪತಿ ಸರ್ ಅಂತ. ಅವರು ನನಗೆ ಅವ್ರ ಹತ್ರ ಕುತ್ಕೊಂಡು ನಾನು ಮಾತಾಡಿದೆ. ಅವರು ನನಗೆ ಹೇಳಿದ್ರು, ನಮ್ಮೂರು ಹುಡುಗಿ
ನಾನು ಖಂಡಿತ ನಿನ್ನನ್ನು ಬೆಳೆಸಬೇಕು, ನಾನು ಎಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದೀನಿ, ನನ್ನಿಂದ ಏನು ಮಾಡೋಕ್ಕಾಗತ್ತೆ ನಾನು ಖಂಡಿತ ಮಾಡ್ತೀನಿ ಅಂತ ಅಂದರು. ಒಂದು ಫೋಟೋಶೂಟ್ನ ಅವರೇ ಅರೇಂಜ್ ಮಾಡಿದ್ರು. ನನ್ನ ಮ್ಯಾಗ್ಝಿನಿಗೆ ನಾನು ಮಾಡಿಸ್ತೀನಿ ಫೋಟೋಶೂಟ್ ಅಂತ. ನಾವು ಮೈಸೂರಿಗೆ ಹೋದ್ವಿ ಶೂಟ್ಗೆ ಅಂತ. ಇಟ್ ವಾಸಂಟ್ ಪ್ಲ್ಯಾನ್ಡ್ ಇಟ್ ಆಲ್. ನಾವು ಈ ಥರ ಶೂಟ್ ಮಾಡಬೇಕು ಅನ್ನೋಂಥದ್ದು ಪ್ಲ್ಯಾನ್ಸೇ ಇರಲಿಲ್ಲ. ಒಂದಿಷ್ಟು ಕಾಸ್ಟ್ಯೂಮ್ಸ್ ಹಿಡ್ಕೊಂಡು ಹೋಗಿದ್ದೆ. ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ರು ಶೀತಲ್ ಜೈನ್ ನನಗೆ. ಫೈನಲಿ ಒಂದು ಶೂಟ್ಗೆ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ದಟ್ ಬ್ಯಾಕ್ಲೆಸ್ ಅಂತ ಅನ್ನೋದು. ಸುಮ್ಮನೆ ಈಗ ಕೂತ್ಕೊಂಡು ಈಗ ತಿರುಗಿ ನೋಡಬೇಕು, ಬ್ಯಾಕ್ ಫುಲ್ ಬೇರ್ ಬ್ಯಾಕ್ ಇರಬೇಕು ಅಂತ ಅನ್ನೋಂಥದ್ದು. ಶೂಟ್ ಮಾಡೋ ಟೈಮಲ್ಲಿ ಶೀತಲ್ ಜೈನ್ ಆಸ್ಕ್ ಮಿ, ಈ ಥರ ಒಂದು ತುಂಬ ಬ್ಯೂಟಿಫುಲ್ಲಾಗಿ ಬರ್ತಾ ಇದೆ, ಒಂದು ಕರ್ಟನ್ ಹಿಂಗೆ ಇಟ್ಕೊಂಡು ತೆಗಿಬೋದು, ನೀನು ಕಂಫರ್ಟೇಬಲ್ ಇದೆಯಾ ಅಂದರೆ ನಾನು ಮಾಡಿಕೊಡ್ತೀನಿ, ನಿಂಗೆ ಓಕೆನಾ ಅಂತ. ಭವ್ಯ ನನ್ನ ಜೊತೆನಲ್ಲಿದ್ಲು. ಐ ಸೈಡ್ ಓಕೆ ಮಾಡೋಣ ಅಂತ. ಎಲ್ಲರನ್ನೂ ಹೊರಗಡೆ ಕಳಿಸಿ ನಾನು ಭವ್ಯ ಶೀತಲ್ 3 ಜನ ನಿಂತ್ಕೊಂಡು ಆ ಶೂಟ್ ಮಾಡಿದ್ವಿ. ಇಟ್ ಕೇಮ್ ಔಟ್ ರಿಯಲಿ ವೆಲ್. ಕ್ಲಾಸಿಕ್ಕಾಗಿ ಬಂತು ಆ್ಯಕ್ಚುಲಿ ಅದು. ಅದರಲ್ಲಿ ಯಾರೂ ಕೂಡ ವಲ್ಗರ್ ಆಗಿದೆ ಕೆಟ್ಟದಾಗಿದೆ ಅಂತ ಇವತ್ತಿನ ತನಕ ಹೇಳೋ ಥರ ಇರಲಿಲ್ಲ ಅದು. ಸೊ ಅಲ್ಲಿಂದ ನನಗೆ ಬೋಲ್ಡ್ ಅನ್ನೋ ಅಂಥದ್ದು ಏನು ಅಂತ ಅನ್ನೋದು, ಸ್ಟೀರಿಯೋ ಟೈಪ್ ಬಿಟ್ಬಿಟ್ಟು ನಾವು ಇವಾಗ ನಾನು ಒಂದೇ ಥರ ಇದ್ದೀನಿ. ನಾನು ಬೋಲ್ಡ್ ಅಂತ ಅಂದರೆ ಇವಾಗ ನನಗೇನು ಅನಿಸುತ್ತೆ, ಉಮಾಶ್ರೀ ಅವ್ರು ತುಂಬ ಬೋಲ್ಡ್ ಅಂತ ಅನಿಸುತ್ತೆ. ಉಮಾಶ್ರೀ ಮೇಡಮ್ ಅವ್ರ ಏಜ್ಗೆ ಡಬಲ್ ಆಗಿರೋಂಥದ್ದು ಒಂದು ಪುಟ್ಮಲ್ಲಿ ಅನ್ನೋದೊಂದು ಕ್ಯಾರೆಕ್ಟ್ರು ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಬೋಲ್ಡ್ನೆಸ್ ಅಂತ. ಸ್ಟೀರಿಯೋ ಟೈಪ್ನ ಬಿಟ್ಟು ಅದನ್ನು ದಾಟಿ ನಾನು ಏನೋ ಬೇರೆದೇನೋ ಮಾಡ್ತೀನಿ ಅಂತ ಹೊರಡ್ತೀವಲ್ಲ, ಅದು ಬೋಲ್ಡ್ನೆಸ್ ಅಂತ. ಸೊ ನನಗೆ ಬೋಲ್ಡ್ನೆಸ್ ಯಾಕಂತ ಅನ್ನಿಸ್ತು ಅಂದರೆ, ಅಲ್ಲಿ ತನಕನೂ ನನಗೆ ಪಕ್ಕದ ಮನೆ ಹುಡುಗಿ ಥರ ನೀನು ತುಂಬ ಸಿಂಪಲ್ಲು, ನೀನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಅನ್ನೋದನ್ನ ಆ ಸ್ಟೀರಿಯೋ ಟೈಪ್ನ ಬಿಟ್ಟು ನಾನು ಬೋಲ್ಡಾಗೂ ಕೂಡ ಇರಬಲ್ಲೆ, ನಾನು ತುಂಬ ಸೆಕ್ಸಿಯಾಗಿ ಕೂಡ ಕಾಣಿಸ್ಬಲ್ಲೆ ಅಂತ ನಾನೇನು ತೋರಿಸ್ಕೊಳಕ್ಕೂ ನಾನು ಟ್ರೈ ಮಾಡಿದೆ. ದಟ್ ಈಸ್ ವಾಟ್ ಬೋಲ್ಡ್ನೆಸ್ ಅಂತ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ನಂದು ಇನ್ನೊಂದು ಇದಕ್ಕೆ ಅಂತ. ಸೊ ನಂದೇನು ಇಂಟೆನ್ಷನ್ ಇತ್ತು ನಾನು ತೋರಿಸ್ತೀನಿ ಅಂತ ಅನ್ನೋದು, ಅದು ಖಂಡಿತ 100% ರೀಚ್ ಆಯಿತು, ಕರೆಕ್ಟಾಗಿ ಪಿಚ್ ಆಯಿತು ಅದು. ಬಟ್ ಅದರಿಂದ ನನಗೆ ತುಂಬ ಸಿನಿಮಾಗಳು ಆಫರ್ ಬಂತು ಅಂತ ನಾನು ಹೇಳ್ತಿಲ್ಲ. ನಾನು ಫೋಟೋಶೂಟ್ ಮಾಡಿಸ್ದೆ ಅದರಿಂದ ಬಂತು ಅಂತ ಹೇಳ್ತಿಲ್ಲ. ಬಟ್ ಫೋಟೋಶೂಟ್ ಮಾಡಿಸಿದೆ, ಅಲ್ಲಿಂದ ನನಗೆ ಬಿಗ್ ಬಾಸಿಗೆ ನನಗೆ ಎಂಟ್ರಿ ಸಿಕ್ತು. ಬಿಗ್ ಬಾಸಲ್ಲಿ ನನಗೆ 2014 ನಾನು ಬಿಗ್ ಬಾಸಿಗೆ ಈ ಫೋಟೋಶೂಟ್ಸ್ ಏನು ಮಾಡಿಸಿದ್ದೆ ಅದು ತುಂಬ ಸೌಂಡ್ ಮಾಡಿದ್ದಕ್ಕೆ ಬಿಗ್ ಬಾಸಿಗೆ ನನಗೆ ಕರೆಸಿದ್ರು. ಬಿಗ್ ಬಾಸಲ್ಲಿ ಹೇಗಿತ್ತು ಅಂತಂದರೆ, ನಾನೇನೋ ತುಂಬ ಜಗಳಗಂಟಿ ಅನ್ನೋಂಥದ್ದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಇವಳೇನೋ ತುಂಬ ಕಾಂಟ್ರವರ್ಸಿ ಮಾಡ್ತಾಳೆ, ತುಂಬ ಏನೋ ಇಲ್ಲಿಂದೇನೋ ಔಟ್ಪುಟ್ ಜಾಸ್ತಿ ಸಿಗತ್ತೆ ಅಂತ. ಬಟ್ ನಾನು ಮಾಡ್ತೀನಿ, ಜಗಳ ಮಾಡೋದೇ ಇಲ್ಲ, ತುಂಬ ಸಾಧು ಅಂತ ಏನು ಹೇಳ್ಕೊತಾ ಇಲ್ಲ, ನಾನು ಜೋರೇ ಇದ್ದೀನಿ ನಾನು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅಥವಾ ಫಾರ್ಚುನೇಟ್ಲಿ ಐ ವಾಸಂಟ್ ವೆಲ್. ನನಗೆ ಡೆಂಗ್ಯೂ ಸಿಂಟಮ್ಸ್ ಅಂತ ನಂಗೆ ಡಾಕ್ಟ್ರ್ ಡಿಕ್ಲೇರ್ ಮಾಡಿದರು. ನಾನು ಅಲ್ಲಿರೋಷ್ಟು ದಿನವೂ ನಂಗೆ ಹೋಗ್ತಿದ್ದಂಗೆ ಹುಷಾರಿರಲಿ, ಹೋಗೋಕ್ಕಿಂತ ಮುಂಚೆನೇ ನಾನು ಹೋಗಲ್ಲ ಅಂತ ಹೇಳ್ಕೊಂಡೆ ಬಲವಂತದಿಂದ ನನ್ನನ್ನು ಕಳಿಸಿದ್ದು. ಬಿಡೋಕ್ಕಾಗಲ್ಲ, ಹೋಗಲೇಬೇಕು ನೀವು ಅಂತ. ಅಲ್ಲಿ ಹೋದ್ಮೇಲೆ ನನಗೆ ಐ ಕುಡಂಟ್ ಸಸ್ಟೈನ್, ತುಂಬ ದಿನ ನಂಗೆ ಸಸ್ಟೈನ್ ಮಾಡೋಕ್ಕಾಗಿಲ್ಲ. ಸೊ ಫಸ್ಟ್ ವೀಕಲ್ಲೇ ನಾನು ಎಲಿಮಿನೇಟ್ ಆಗಿ ಬಂದುಬಿಟ್ಟೆ ನಾನು. ದೆನ್ ಅಗೇನ್ ಐ ನೆವರ್ ಟ್ರೈಡ್ ವಾಪಸ್ ಹೋಗಬೇಕು ನಾನು ಮಾಡ್ತೀನಿ ಅಂತ. ಡಿಸಪಾಯಿಂಟ್ ಆಗಿತ್ತು. ಮತ್ತು ಕಂಪ್ಲೀಟ್ ಇನ್ನೂ ಹುಷಾರಾಗಿರಲಿಲ್ಲ. ಬಟ್ ಅಲ್ಲಿಂದ ನನಗೆ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಾ ಬಂತು. ಒಂದಾದ್ಮೇಲೆ ಒಂದು ಸಿನಿಮಾಗಳು ಆಫರ್ಸ್ ಬಂತು. ಅಲ್ಲಿಂದ ನಂಗೆ ರೆಕಗ್ನಿಷನ್ ಏನಿದೆ ಜಾಸ್ತಿ ಸಿಗ್ತಾ ಬಂತು ನನಗೆ. ಸೊ ಅಗೇನ್ ಅಲ್ಲೂ ಕೂಡ ಅಷ್ಟೇ ಆರಿಸ್ಕೊಂಡಿರೋಂಥದ್ದು ಕ್ಯಾರೆಕ್ಟರ್ಸ್ ಏನಿತ್ತು ನನಗೆ ತುಂಬಾ ತೃಪ್ತಿ ಕೊಡೋ ಅಂಥದ್ದು ಕ್ಯಾರೆಕ್ಟರ್ಸ್ ಅಂತ ಏನೂ ಇರಲಿಲ್ಲ ನನಗೆ. ನೆಕ್ಸ್ಟ್ ಅಲ್ಲಿಂದ ಬಂದಮೇಲೂ ಕೂಡ ಒಂದಿಷ್ಟು ಕ್ಯಾರೆಕ್ಟರ್ಸ್ ನಾನು ಡಿಸೈಡ್ ಮಾಡಿದ್ದೆ, ನಾನು ವಾಪಸ್ ಹೋಗಲ್ಲ ಇನ್ನು. ನಾನು ಬಂದೆ, ಒಂದು ಸಲ ಬಂದೆ, ಸೈಕೋ ಮಾಡಿದೆ, ಆಮೇಲೆ ಬೇಡ ಅಂತ ಅಂದ್ಕೊಂಡು ನಿಲ್ಲಿಸಿದೆ. ತಿರ್ಗಾ ಇವಾಗ ವಾಪಸ್ ಬಂದಿದ್ದೀನಿ, ಇನ್ನು ವಾಪಸ್ ಹೋಗಲ್ಲ. ವಾಟ್ ಎವರ್ ಇಟ್ ಈಸ್, ನನಗೆ ಈಜಬೇಕು ಇದ್ದು ಜಯಿಸಬೇಕು ಅಂತ ಹೇಳ್ತಾರೆ, ನಾನು ಇಲ್ಲೇ ಇರ್ತೀನಿ ಅಂತ. ಸೊ ನನಗೆ ನಾನು ಏನು ಮಾಡ್ಕೊಂಡು ಬಂದೆ ಅಂದರೆ, ನನಗೆ ಸೂಟ್ ಆಗೋಂಥದ್ದು ಕ್ಯಾರೆಕ್ಟರ್ಸ್ ಏನಿದೆ ಅದನ್ನು ನನ್ನ ಕ್ಯಾರೆಕ್ಟರ್ ಯಾವ ಥರ ನಾನು ಡೆವಲಪ್ ಮಾಡ್ಕೋಬೋದು ಅದನ್ನ ನಿಧಾನಕ್ಕೆ ನಾನು ಬಿಲ್ಡ್ ಮಾಡ್ಕೊಂಡು ಬಂದೆ. ಈ ಥರ ಕ್ಯಾರೆಕ್ಟರ್ಸ್ನ ಮಾಡ್ಕೊಂಡು ನಿಧಾನ ನಂದೊಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡು ಬಂದೆ. ಸೊ ಫೈನಲಿ ನನಗೆ ಇವತ್ತಿನ ಮಟ್ಟಿಗೆ ನನಗೆ ಒಂದು 3-4 ಇಯರ್ಸಿಂದ ನಾನು ಏನು ಜರ್ನಿ ಏನಿದೆ ಸಿನಿಮಾದು, ನನಗೆ ಐ ಆಮ್ ಹ್ಯಾಪಿ. ನನಗೆ ಅಂತ ಒಂದಿಷ್ಟು ರೋಲ್ಸ್ ಮಾಡ್ತಾರೆ, ಬರೀತಾರೆ, ಫೋನ್ ಮಾಡ್ತಾರೆ, ನಂಗೆ ಖುಷಿ ಅನಿಸುತ್ತೆ. ಮೇಡಮ್ ಈ ಕ್ಯಾರೆಕ್ಟರ್ನ ನಿಮ್ಮನ್ನೇ ತಲೆಯಲ್ಲಿ ಇಟ್ಕೊಂಡು ಬರ್ದಿರೋದು, ನೀವು ಬನ್ನಿ ಮಾಡಿ ಅಂತ. ಸೊ ಅಷ್ಟ್ರ ಮಟ್ಟಿಗೆ ನನ್ನ ಸುತ್ತ ನಾನು ನಂದು ಇಮೇಜ್ ಏನಿದೆ ಅಷ್ಟ್ರ ಮಟ್ಟಿಗೆ ನಾನು ಅದನ್ನ ಕಟ್ಕೊಂಡು ಬಂದೆ. ಅಲ್ಲಿ ಇದೇ ಪ್ರಯತ್ನ ಅಥವಾ ಇದೇ ಡೆಡಿಕೇಶನ್ ಅಥವಾ
ಈ ನಾಲೆಡ್ಜ್ ನನಗೆ ಸೈಕೋ ಟೈಮಲ್ಲಿ ಇತ್ತು ಅಂತಂದರೆ ಸ್ವಲ್ಪ ಇವಾಗಿನಗಿಂತ ತುಂಬ ಜಾಸ್ತಿ ಏನಾದರೂ ಆಗಿರ್ತಿತ್ತು ಏನೋ, ಅವಾಗಿರಲಿಲ್ಲ. ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಸೊ ಅನಿತಾ ಭಟ್ ಅವರ ಜೊತೆ ಬಹಳ ಒಂದು ಓಪನ್ ಆಗಿ ಮುಕ್ತವಾಗಿ ಮಾತುಕತೆ ನಡೀತಾ ಇದೆ. ಸೊ ಸಿನಿಮಾ ಜರ್ನಿ ಬಗ್ಗೆ, ಅವರ ಪಾತ್ರದ ಬಗ್ಗೆ ಮಾತಾಡಿದ್ದಾರೆ. ಸೊ ಮುಂದಿನ ಹಂತದಲ್ಲಿ ನನ್ನ ಪ್ರಶ್ನೆಗಳು ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಬಗ್ಗೆ, ಸೋಷಿಯಲ್ ಮೀಡಿಯಾದ ಫೋಟೋಸ್ಗಳ ಬಗ್ಗೆ, ಅವರ ಕೆಲವೊಂದು ರೀತಿಯ ಕೆಲವು ಯೋಗ ಟಿಪ್ಸ್ ಆಗಿರ್ಬೋದು, ಫಿಟ್ನೆಸ್ ಟಿಪ್ಸ್ ಆಗಿರ್ಬೋದು, ಅದರ ಮೇಲೆ ಇರುತ್ತೆ. ಸೊ ಎಲ್ಲೂ ಹೋಗಬೇಡಿ, ಒಂದು ಬ್ರೇಕ್ ತೆಗೆದುಕೊಂಡು ನಾವು ವಾಪಸ್ ಬರ್ತೇವೆ. ನೀವು ನೋಡ್ತಾ ಇದ್ದೀರಾ ಮೈ ಆಟೋಗ್ರಾಫ್ ವಿತ್ RJ Errol, ಹಾಗೂ ನನ್ನ ಜೊತೆ ಇದ್ದಾರೆ ಅನಿತಾ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದ ಕೇರ್. ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಹಾಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮೈ ಆಟೋಗ್ರಾಫ್ ವಿತ್ RJ Errol, ಹಾಗೂ ನನ್ನ ಜೊತೆ ಇವತ್ತಿನ ವಿಶೇಷ ಅತಿಥಿಯಾಗಿ ಇದ್ದಾರೆ ಒಬ್ಬರು ವಿಶೇಷ ವ್ಯಕ್ತಿ ಆಗಿರುವ ಅನಿತಾ ಭಟ್. ಅನಿತಾ ಭಟ್ ಅವರೇ, ನಾನು ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೇನೆ, ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ತೇನೆ. ಆ್ಯಂಡ್ ನಿಮ್ಮ ಫೋಟೋಸ್ಗಳು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಯೋಗ ವೀಡಿಯೋಸ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಯು ಸ್ಪ್ರೆಡಿಂಗ್ ಲಾಟ್ ಆಫ್ ಪಾಸಿಟಿವಿಟಿ ಲೈಕ್ ಯೋಗ, ಫಿಟ್ನೆಸ್, ಆ್ಯಂಡ್ ಯು ಆರ್ ಗಿವಿಂಗ್ ಫಿಟ್ನೆಸ್ ಗೋಲ್ಸ್ ಆಲ್ಸೋ. ಭಾಳ ಕಷ್ಟ ಅದು, ನಿಮ್ಮದರೆ ನಿಲ್ಲಬೇಕು, ಕೂತ್ಕೊಳ್ಬೇಕಂದ್ರೆ ನಮಗೆ ಅಥವಾ ಕೆಲವರಿಗೆ ಭಾಳ ಕಷ್ಟ. ಅದು ವೆರಿ ಆನೆಸ್ಟ್ ಅಬೌಟ್ ಇಟ್. ಬಟ್ ಐ ವಾಂಟ್ ಟು ಆಸ್ಕ್ ಯು ದಿಸ್ ಬಿಕಾಸ್ ಐ ಡಿಂಟ್ ಗೆಟ್ ಅ ಚಾನ್ಸ್ ಟು ಆಸ್ಕ್ ಎನಿಬಡಿ. ಕೆಲವೊಂದು ಸಲ ಕೆಲವೊಂದು ಕಮೆಂಟ್ಸ್ಗಳು ಕೆಲವು ಬರೀತಾರೆ ನೀವು ಹಾಕುವ ಫೋಟೋಗಳಿಗೆ. ಆಬ್ವಿಯಸ್ಲಿ ನೀವು ನೋಡ್ತಿರ್ಬೋದು, ಕೆಲವು ಕಮೆಂಟ್ಗಳು ಯಾವ ರೀತಿ ಇರುತ್ತೆ ಅಂದರೆ ಅದು ಓದೋಕ್ಕೂ ಆಗಲ್ಲ. ಆ್ಯಸ್ ಅ ಪುರುಷ ಆಗಿ ನನಗೇನೆ ಓದೋಕ್ಕಾಗಲ್ಲ. ಬಟ್ ನೋಡ್ತೀರಾ ನೀವು, ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬರುತ್ತೆ, ಕೆಲವೊಂದು ನೆಗೆಟಿವ್ ಕಮೆಂಟ್ ಹಾಕ್ತೀರಾ. ಇಷ್ಟೊಂದು ನೆಗೆಟಿವಿಟಿಯನ್ನು ನೀವು ಹೇಗೆ ಸಹಿಸ್ಕೊಳ್ತೀರಾ ಅಥವಾ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಅದ್ರ ಬಗ್ಗೆ ಹೇಳ್ಬೋದಾ? ಆ್ಯಕ್ಚುಲಿ ಹೇಗೆ ಅಂತ ಅಂದರೆ ನನ್ನನ್ನು ನಾನು ಒಂದು ಪ್ರಾಡಕ್ಟ್ ಥರ ನಾನು ಡಿಸ್ಪ್ಲೇ ಮಾಡ್ಕೋತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇಟ್ ಈಸ್ ಮೈ ಪ್ರಾಡಕ್ಟ್. ನಾನೊಂದು ಪ್ರಾಡಕ್ಟ್. ನನ್ನ ಫೋಟೋಸ್ ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ತುಂಬ ಜನರಿಗೆ ಇಷ್ಟ ಆಗಲ್ಲ. ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಅದನ್ನ ಇಷ್ಟಪಡ್ತಾರೆ, ಲೈಕ್ ಮಾಡ್ತಾರೆ. ಇಷ್ಟ ಆಗದೆ ಇರೋ ಅಂಥವ್ರು ಇದ್ದಾರೆ. ಆಮೇಲೆ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿರೋರು ತುಂಬ ಹೇಟ್ರೆಡ್ ಇಟ್ಕೊಂಡಿದ್ದಾರೆ ತಮ್ಮೊಳಗಡೆ ತಾವು. ಅದನ್ನ ಪಾಸಿಟಿವ್ ಮೈಂಡ್ಸೆಟ್ ಇಲ್ಲದೆ ಇರೋ ಅಂಥವ್ರು ಇದ್ದಾರೆ. ಜೆನ್ಯೂನಾಗಿ ಇವಾಗ ನಾನು ಯಾವುದೋ ಒಂದು ಫೋಟೋ ಹಾಕಿದ್ದೀನಿ, ನೀವು ಆದರೆ ಏನು ಮಾಡ್ತೀರಾ, ಇಲ್ಲ ಅನಿತಾ ನೀವು ಇದನ್ನ ಹಾಕಿರೋದು ಇದು ನಮ್ಗೆ ಇಷ್ಟ ಆಗಲಿಲ್ಲ, ಇದಕ್ಕಿಂತ ಚೆನ್ನಾಗಿರೋದು ಫೋಟೋ ಹಾಕಿ ನೀವು ಅಂತ ಹೇಳಿದ್ರೆ ಆ ಕಮೆಂಟ್ನ ನಾನು ಅಕ್ಸೆಪ್ಟ್ ಮಾಡ್ಬೋದು. ಓಕೆ ಫೈನ್, ಇಲ್ಲೊಂದು ಪಾಸಿಟಿವ್ ಮಾತಿದೆ, ನನ್ನ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ, ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ. ತುಂಬ ಸಲ ಹೇಗಾಗತ್ತೆ ಅಂತಂದರೆ ಜನ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಮಾಡಬಾರ್ದು ಅನ್ನೋದು ಪ್ರಶ್ನೆ ಇರಲ್ಲ, ಅವ್ರಿಗೆ ಒಟ್ಟು ಕೆಟ್ಟದಾಗ ಕಮೆಂಟ್ ಮಾಡಬೇಕು. ಇನ್ನೊಂದು ಮೇಜರ್ ಇಂಟೆನ್ಷನ್ ಏನಿರುತ್ತೆ ಅಂದರೆ ಪಾಸಿಟಿವ್ ಕಮೆಂಟ್ ಮಾಡಿದಾಗ, ನಮ್ಮದು ಕೂಡ ಅದೇನೆ, ಪಾಸಿಟಿವ್ ಕಮೆಂಟ್ ಮಾಡಿದಾಗ ನಾವು ಅದಕ್ಕೆ ಜಾಸ್ತಿ ಬೆಲೆ ಕೊಡೋಕ್ಕೆ ಹೋಗಲ್ಲ. ಅದನ್ನೇ ಕೆಟ್ಟದಾಗ ಕಮೆಂಟ್ ಮಾಡಿದಾಗ ನಮ್ಮಲ್ಲಿ ಒಂದು ಈಗೋಗೆ ಹರ್ಟ್ ಆಗುತ್ತೆ, ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ಏನು ಅಂದ್ಕೊಂಡಿದ್ಯಾ ನೀನು, ನನ್ನ ಬಗ್ಗೆ ಹಿಂಗೆ ಮಾತಾಡ್ತೀಯಾ ಅನ್ನೋಂಥದ್ದು ಒಂದು ಈಗೋ ಹರ್ಟ್ ಆಗುತ್ತೆ. ಸೊ ವಿ ವಿಲ್ ರೆಸ್ಪಾನ್ಸ್. ಆವಾಗ ಅಲ್ಲೊಂದು ಕನ್ವರ್ಸೇಷನ್, ಅವ್ರಿಗೆ ಬೇಕಾಗಿರೋದೇನು ಅಂದರೆ ಅಟೆನ್ಷನ್. ಅದು ಅಟೆನ್ಷನ್ ಸಿಗುತ್ತೆ. ಆ ಅಟೆನ್ಷನ್ನಿಂದ ದೇ ಆರ್ ವೆರಿ ಹ್ಯಾಪಿ. ಇದೊಂದು ಪೈದ್ಲೋ ಹೊಡೆದ್ಲೋ ಗೊತ್ತಿಲ್ಲ. ನಮ್ಗೆ ಮುಂಚೆ ಹೇಗಾಗ್ತಿತ್ತು ಅಂದರೆ ಫೋನ್ ಬಂದು ಹೊಸ್ತರಲ್ಲಿ, ಮೊಬೈಲ್ ಫೋನ್ಸ್ ಎಲ್ಲ ಬಂದು ಹೊಸ್ತರಲ್ಲಿ ಎಲ್ಲ ಫೋನ್ ಕಾಲ್ಸ್ ಬರ್ತಾಯಿತ್ತು. ಫೋನ್ ಕಾಲ್ಸ್ ಬಂದರೆ ನಾವು ಅವ್ರಿಗೆ ಕೆಟ್ಟದಾಗೇನೋ ಮಾತಾಡ್ತಿದ್ರು, ನಾವೇನಾದರೂ ವಾಪಸ್ ರೆಸ್ಪಾಂಡ್ ಮಾಡಿದ್ರೆ ಅದೇ ಖುಷಿ ಅವರಿಗೆ. ನಾವು ಬೈತೀವಿ, ಬೈಯಲ್ಲ, ಖುಷಿಯಿಂದ ಮಾತಾಡ್ತೀವಿ. ಆ ಕಡೆಯಿಂದ 3-4 ಜನ ಹುಡುಗ ಕುತ್ಕೊಂಡು ಕಿಸ ಅಂತ ನಗೋದು. ನಾವು ಬೈತಿದ್ದಂಗೆ ಏನೋ ಲೋಫರ್, ನಿಂಗೆ ಅಮ್ಮ ಇಲ್ವಾ ಅಕ್ಕ ಇಲ್ವಾ ಅಂತ ಅವ್ರಿಗೆ ಖುಷಿ. ಅದೊಂಥರ ವಿಕೃತವಾಗಿರೋ ಮೈಂಡ್ಸೆಟ್ಟು. ದಟ್ ಈಸ್ ದ ಸೇಮ್ ಮೈಂಡ್ಸೆಟ್ ಆನ್ ಸೋಷಿಯಲ್ ಮೀಡಿಯಾಸ್ ಟೂ ಆ್ಯಕ್ಚುಲಿ. ಅಲ್ಲೂ ಕೂಡ ಆ ಥರದವರೇ ಇರೋ ಅಂಥದ್ದು. ಆಮೇಲೆ ಇನ್ನೊಂದು ಏನಂತಂದರೆ ಲಕ್ಷಗಟ್ಟಲೆ ಜನ ಇರುವಾಗ ನನಗೆ ಏನಿಲ್ಲ ಅಂದ್ರೂ 10, 15, 20 ಸಾವಿರ ಕಮೆಂಟ್ಸ್ ಬರುತ್ತೆ. ಯಾವ ಕಮೆಂಟ್ ಅಂತ ನಾನು ಓದ್ಕೊಂಡು ಹೋಗೋಕ್ಕಾಗತ್ತೆ, ನೋಡೋಕ್ಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಇತ್ತು ನನಗೆ ತುಂಬ ಕಡಿಮೆ ಫಾಲೋವರ್ಸ್ ಇದ್ದಾಗ ನಾನು ಅದನ್ನ ನೋಡಿಕೊಂಡು ಇದು ಮನಸ್ಸಿಗೆ ತೊಗೊಂಡು ಅದನ್ನ ಕಮೆಂಟ್ನ ಡಿಲೀಟ್ ಮಾಡಿ ಅಂಥೇಳಿ ಅವರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂಥೇಳಿ ಎಲ್ಲ ಮಾಡೋ ಅಂಥದ್ದಿತ್ತು. ಬಟ್ ನೌ ಐ ಡೋಂಟ್ ಕೇರ್, ಯಾರು ಏನಾದರೂ ಹೇಳ್ಕೊಂಡು ಹೋಗಲಿ. ನನ್ನನ್ನು ಇಷ್ಟಪಡದೇ ಇರೋರು ಒಂದು 100 ಜನ ಇದ್ದಾರೆ ಅಂದರೆ ಇಷ್ಟಪಡೋ ಅಂಥವ್ರು 1000 ಜನ ಇದ್ದಾರೆ. ಸೊ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಅನಿಸುತ್ತೆ. ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅಫ್ಕೋರ್ಸ್ ನಂದು ಟೀಮ್ ಏನಿದೆ, PR ಟೀಮ್ ಏನಿದೆ, ಅವರೇ ಮ್ಯಾನೇಜ್ ಮಾಡೋದು ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಎಲ್ಲದನ್ನು. ಸೊ ಐ ಆಮ್ ನಾಟ್ ಮಚ್ ಆ್ಯಕ್ಟಿವ್. ನನಗೆ ಅಲ್ಲಿ ಬರೋ ಅಂಥದ್ದು ಒಂದು ಸಲ ಒಬ್ಬರ ಜೊತೆಗೆ ಮಾತಾಡ್ಬೋದು,
ಕೂತ್ಕೊಂಡು 100 ಜನ 1000 ಜನ 1,00,000 ಜನ ಅಲ್ಲಿ ಎದುರುಗಡೆ ಬಂದು ಕೂತಿದ್ದಾರೆ ಅಂದರೆ ಯಾರ ಜೊತೆ ನಾನು ಕನೆಕ್ಟ್ ಆಗಲಿ, ಯಾರ ಜೊತೆ ನಾನು ಮಾತಾಡಲಿ ನಾನು. ಸೊ ನಾನು ಜಾಸ್ತಿ ಗಮನ ಕೊಡಲ್ಲ ಅದಕ್ಕೆ. ಬಟ್ ಬೇಕು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗಿಗೆ ಅಂತ ಅದರಲ್ಲಿ. ಬಟ್ ಐ ಆಮ್ ಆ್ಯಕ್ಟಿವ್ ಆನ್ ಟ್ವಿಟರಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀನಿ. ಅಲ್ಲಿ ಪರ್ಸ್ನಲ್ ಆಗಿ ನಾನು ಮಾತಾಡ್ತೀನಿ. ಅಲ್ಲಿ ಜಾಸ್ತಿ ಜನ ಫಾಲೋವರ್ಸ್ ಕೂಡ ಇಲ್ಲ ನನಗೆ. ಸೊ ಯಾರು ಮಾತಾಡ್ತಾರೆ, ಯಾರು ಏನು ಕಮೆಂಟ್ ಮಾಡ್ತಾರೆ, ಅದಕ್ಕೆ ಪರ್ಸ್ನಲ್ ಆಗಿ ನಾನು ಮಾತಾಡ್ತೀನಿ. ಅಗೇನ್ ಇಟ್ ಈಸ್ ಸೇಮ್ ಹೇಟ್ರಿಡ್ ಅಷ್ಟೇ. ನಮ್ಗೆ ಅದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನನಗೆ ಯಾರಾದರೂ ಒಳ್ಳೆ ಮಾತು, ಇವತ್ತು ಫೋಟೋ ಹಾಕಿದ್ದೀನಿ, ಯು ಆರ್ ಲುಕಿಂಗ್ ವೆರಿ ಗುಡ್ ಅಂತ ಅಂದರೆ ಅದಕ್ಕೊಂದು ಲೈಕ್ ಕೊಟ್ಟು ಸುಮ್ಮನೆ ಆಗಿರ್ತೀವಿ. ಏನು ರೀ ಈ ಥರ ಫೋಟೋ ಹಾಕಿದ್ದೀರಾ ಅಂತ ಕೇಳಿದ ತಕ್ಷಣ ನಿಮ್ಗೇನು ರೀ ಅಂತ ವಾಪಸ್ ಹೋಗಿ ಮಾತಾಡ್ತೀವಿ. ಸೊ ದಟ್ ಈಸ್ ವೇರ್ ವಿ ಗೋ ರಾಂಗ್. ಅದನ್ನ ಮಾಡ್ದೇ ಸುಮ್ಮನೆ ಬಿಡಬೇಕು ಅನ್ಸುತ್ತೆ ನನಗೆ. ಅನಿತಾ ಭಟ್ ಅವರು ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಪಿ ಆಗಿರ್ತಾರೆ, ತುಂಬ ಒಳ್ಳೊಳ್ಳೆ ಪಾಸಿಟಿವ್ ಮೆಸೇಜ್ ಹಂಚ್ಕೊಳ್ತಾರೆ, ಯಾವ್ಯಾವುದೋ ಯೋಗ ಪೋಸನ್ನು ಹಾಕ್ತಾರೆ. ಅಂದರೆ ಯಾವ್ಯಾವುದಂದರೆ ಡಿಫಿಕಲ್ಟ್ ಪೋಸ್, ಐ ಮೆಂಟ್ ಟು ದ್ಯಾಟ್. ಓಕೆ, ಆದರೆ ಅನಿತಾ ಭಟ್ ಅವರ ಜೀವನದಲ್ಲಿ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಬಂದಿದೆ. ಎಷ್ಟು 14 ವರ್ಷ ಆದರೂ ಕೂಡ ಅವರಿಗೆ ಒಂದು ಬೇಕಾದ ಪಾತ್ರ ಮಾಡೋಕ್ಕೆ ಆಗಿಲ್ಲ ಎಂಬ ನೋವು ಖಂಡಿತವಾಗಿ ಇದ್ದೇ ಇದೆ ಅವರಿಗೆ. ಕೊನೆಯ ಬಾರಿ ಇದೆಲ್ಲವನ್ನು ಆಲೋಚನೆ ಮಾಡಿ, ಕೊನೆಯ ಬಾರಿ ನೀವು ಅತ್ತದ್ದು ಯಾವಾಗ? ಇದೆಲ್ಲ ಆಲೋಚನೆ ಮಾಡಿಕೊಂಡು ನೀವು ಔಟ್ಬಸ್ಟ್ ಆಗಿತ್ತು, ಒಂದಿನ ಔಟ್ಬಸ್ಟ್ ಆಗಿ ಎಷ್ಟು ತಡ್ಕೊಂಡ್ರು ಕೂಡ, ಎಷ್ಟು ವರ್ಷ ಹಿಂದೆ ಅಥವಾ ಎಷ್ಟು ತಿಂಗಳ ಹಿಂದೆ, ರೀಸೆಂಟ್ಲಿ ಅಂದು ಅಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಎಷ್ಟು ವರ್ಷ ಹಿಂದೆ ಕೊನೆ ಬಾರಿ ಅತ್ತದ್ದು ಯಾವಾಗ? ಏನು ಆಲೋಚನೆ ಇತ್ತು ನಿಮ್ಮ ಮನಸ್ಸಲ್ಲಿ ಆ ದಿನ? ಅದೇ ಮೋಸ್ಟ್ಲಿ ಯಾವಾಗ ತುಂಬ ಅನ್ಕಂಫರ್ಟೇಬಲ್ ಆಗಿದೆ ಅಂತ ನನಗೆ ನೆನಪಿಲ್ಲ. ನನಗೆ ಈ ವಿಷಯದಲ್ಲಿ ಅನ್ಕಂಫರ್ಟೇಬಲ್, ಬೇರೆ ಬೇರೆ ರೀಸನ್ಗಳಿಂದ ಅನ್ಕಂಫರ್ಟೇಬಲ್ ಆಗಿರ್ತೀನಿ. ಬಟ್ ನನ್ನ ಕರಿಯರ್ ವೈಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅನ್ನೋದು ಐ ಡೋಂಟ್ ರಿಮೆಂಬರ್. ನಾನು ತುಂಬ ವರ್ಷದ ಹಿಂದೆ ಅನಿಸತ್ತೆ ನಾನು ನಗೆ ಬಾಂಬ್, ಪರಪಂಚ ಆ ಥರ ಸಿನಿಮಾಗಳನ್ನ ಮಾಡಿದಾಗ ಆ ಟೈಮಲ್ಲೇನೋ. ಬಟ್ ಅದಾದಮೇಲೆ ನನ್ನ ಕರಿಯರ್ ಗ್ರಾಫ್ ಯಾವತ್ತೂ ಕೆಳಗಡೆ ಬಿದ್ದಿಲ್ಲ. ನಾನು ಬಿಗ್ ಬಾಸಿಂದ ಆಚೆ ಬಂದಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡಿದ್ದೀನಿ. ನಾನು ಟಗರು ಮಾಡಿದಾಗ ನಾನು ಹತ್ತು ಕರೆದು ಮಾಡಿಲ್ಲ, ಬಟ್ ನಾನು ಟಗರು ಮಾಡಿದಾಗ ನಾನು ಅನ್ಕಂಫರ್ಟೇಬಲ್ ಆಗಿದೆ. ಯಾಕಂದರೆ ಸೂರಿ ಸರ್ ಬೈಕೋತಾರೆ ಇಂಟರ್ವ್ಯೂ ನೋಡಿದ್ರೆ. ಯಾಕಂದರೆ ನನಗೆ ಅಲ್ಲಿ ನಾನು ಕಮಿಟ್ ಆದಾಗ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದು ಬೇರೆ ಥರ ಕ್ಯಾರೆಕ್ಟರ್. ಸಿನಿಮಾದಲ್ಲಿ ಒಬ್ಬಳು ಸಿನಿಮಾ ಹೀರೋಯಿನ್ ಆಗಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಂತ ಇತ್ತು ಅವರಿಗೆ. ಬಟ್ ಆಮೇಲೆ ಅದನ್ನು ಬೇರೆ ಯಾವುದೋ ಥರ ತೊಗೊಂಡು ಹೋದರು. ದೆನ್ ನನಗೆ ಡಬ್ಬಿಂಗ್ ಹೋದಾಗ ನಾನು ನೋಡ್ತೀನಿ ನನ್ನ ಕ್ಯಾರೆಕ್ಟರ್ ಶೂಟ್ ಮಾಡಿದ್ದಕ್ಕಿಂತ ತುಂಬ ಕಡಿಮೆ ಇತ್ತು. ಆಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಇನ್ನೂ ಕಡಿಮೆ ಇತ್ತು. ಸೊ ನಾನು ಸೂರಿ ಸರ್ಗೆ ಫೋನ್ ಮಾಡಿ ಕೇಳಿದ್ದೆ ನಾನು ಡಬ್ಬಿಂಗಿಂದ ಬಂದಮೇಲೆ, ಸರ್ ಗುಂಪಲ್ ಗೋವಿಂದ ಥರ ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ದೀರಲ್ಲ ನನಗೆ ನೀವು, ಸರಿನಾ ನೀವು ಮಾಡಿಸಿದ್ದು ಅಂತ. ಸೊ ಅವರು ನನಗೆ ಸೂರಿ ಸರ್ ವಾಪಸ್ ಕೇಳಿದರು, ಅಲ್ಲ ಅನಿತಾ ನೀವೇ ಯೋಚನೆ ಮಾಡಿ, ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಿಸಂಗಿತ್ತು ಅಂದರೆ ನಿಮ್ಮನ್ನೇ ಯಾಕೆ ಕರ್ಕೊಂಡು ಬಂದು ಮಾಡಿಸ್ತಾ ಇದ್ದೆ. ಆ ಥರ ಮ್ಯಾನಿಪ್ಯುಲೇಟ್ ಮಾಡಬೇಕು ಅಂತ ನನಗೇನು ಇಂಟೆನ್ಷನ್ ಇರಲಿಲ್ಲ. ನನಗೇನು ಆ ಥರದ್ದು ಬೇಕಾಗಿಲ್ಲ. ಎಷ್ಟು ಇಟ್ಕೋಬೇಕು ಏನು ಇಟ್ಕೋಬೇಕು ಅನ್ನೋದನ್ನ ಡೈರೆಕ್ಟರಾಗಿ ನಾನು ಇಟ್ಕೋತೀನಿ. ಇಟ್ ಈಸ್ ಮೈ ರೈಟ್ಸ್. ನೀವು ಸಿನಿಮಾ ನೋಡಿ, ಸಿನಿಮಾದ ರಿಲೀಸ್ ಆಗಲಿ, ಅದರದ್ದು ಔಟ್ಪುಟ್ ಬರಲಿ, ಗಾಂಧಿನಗರದಿಂದ ಅಟ್ಲೀಸ್ಟ್ ಒಂದಾದರೂ ಕಾಲ್ ನಿಮಗೆ ಬಂತು ಅಂತ ಅಂದರೆ ನನಗೆ ವಾಪಸ್ ಫೋನ್ ಮಾಡಿ ಹೇಳಿ ಐ ಆಮ್ ವೆರಿ ಹ್ಯಾಪಿ ಅಂತ. ಬಟ್ ಟಗರು ರಿಲೀಸ್ ಆದಮೇಲೆ ನನಗೆ ಬೇಜಾರಾಗೋಯ್ತು. ನಾನು ಸೂರಿ ಸರ್ ಹತ್ರ ಯಾಕೆ ಈ ಥರ ಜಗಳ ಮಾಡಿದೆ ಅಂತ. ಇಟ್ ವಾಸ್ ಲೈಕ್ ಔಟ್ಸ್ಟ್ಯಾಂಡಿಂಗ್. ನನಗೆ ಬಂದಿರೋ ರೆಸ್ಪಾನ್ಸ್ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ನನಗೆ ಅಷ್ಟರ ಮಟ್ಟಿಗೆ ಚೆನ್ನಾಗಿ ನನ್ನನ್ನು ತೋರಿಸಿದ್ರು, ಅಷ್ಟರ ಮಟ್ಟಿಗೆ ಅದು ತುಂಬ ಆ ಕ್ಯಾರೆಕ್ಟರ್ ಸಖತ್ ಫೇಮಸ್ ಆಗೋಯ್ತು. ಸೊ ಆವಾಗ ಆ ಟೈಮಲ್ಲಿ ಅನ್ಕಂಫರ್ಟೇಬಲ್ ಆಗಿದೆ ಅನಿಸತ್ತೆ ರಿಲೀಸ್ಗಿಂತ ಮುಂಚೆ. ಬಟ್ ಅದಾದಮೇಲೆ ನೋ ನೆವರ್. ಆಮೇಲೆ ಟಗರು ರಿಲೀಸ್ ಆದಮೇಲೂ ಕೂಡ ಒಂದಿಷ್ಟು ನನಗೇನು ಆಫರ್ಸ್ ಬಂತು. ನನಗೆ ಅದೇ ಥರ ಬೋಲ್ಡ್ ಅಂತ ಅಂದರೆ ಇಲ್ಲ ಅಷ್ಟೇ ಕಿಸ್ ಮಾಡು, ಇಲ್ಲ ಶಾರ್ಟ್ ಸ್ಕರ್ಟ್ ಹಾಕು, ಅದನ್ನು ಬೋಲ್ಡ್ನೆಸ್ ಅಂತ ಅನ್ಕೋತಾರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ದಟ್ ಈಸ್ ನಾಟ್ ಟ್ರೂ ಆ್ಯಕ್ಚುಲಿ. ಬೋಲ್ಡ್ ಆಗಿರೋ ಕ್ಯಾರೆಕ್ಟರ್ನ ನಾನು ಏನಿದ್ದೀನಿ ಅದಕ್ಕಿಂತ ಡಿಫ್ರೆಂಟಾಗಿ ಏನು ಮಾಡ್ತೀನಿ ಅದು ಬೋಲ್ಡ್ನೆಸ್ ಅಂತ ಅನಿಸುತ್ತೆ. ಇವಾಗ ನನಗೇನಾದ್ರೂ ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಕೊಟ್ಟರೆ ನನಗೆ ಮಾಡೋದು ಎಷ್ಟು ಕಷ್ಟ ಆಗುತ್ತೆ, ಅದು ಬೋಲ್ಡಾಗಿ ಮಾಡಿದ್ದಾಳೆ ಅಂತ ಹೇಳಿದ್ರೆ ಒಪ್ಕೋಬೋದು. ಸೊ ಬಂತು ಆ ಥರದ ಆಫರ್. ಡೇಸ್ ಆಫ್ ಬೋರಾಪುರ ಅಂತ ಸಿನಿಮಾ ಮಾಡಿದೆ. ಅದರಲ್ಲಿ ಒಂದು ತುಂಬ ಮಂಡ್ಯದಲ್ಲಿ ಇರೋಂಥದ್ದು ಒಂದು ಹುಡುಗಿ ಕ್ಯಾರೆಕ್ಟರ್. ನಂಗೆ ಡಬ್ಬಿಂಗ್ ಮಾಡುವಾಗ ಎಷ್ಟು ಕಷ್ಟ ಆಗುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಡಬ್ಬಿಂಗ್ ವಾಸ್ ವೆರಿ ಈಸಿ ಫಾರ್ ಮೀ. ನನ್ನ ಲ್ಯಾಂಗ್ವೇಜ್ ಆ ಸ್ಲ್ಯಾಂಗ್ ಎಲ್ಲ ಒಂದೇ ಸಲ ತೊಗೊಂಡೆ ನಾನು. ಸೊ ಆ ಥರ ಒಂದು ಹಂತ ಆದಮೇಲೆ ನನ್ನ ಕರಿಯರ್ ಗ್ರಾಫ್ ಏನು ಚೇಂಜ್ ಆಗ್ತಾ ಬಂತು. ಸೊ ಐ ಡೋಂಟ್ ರಿಮೆಂಬರ್ ಅದು ಆ ಹಿಂದಿಂದು ನನಗೆ ಅದೇನು ಗ್ರೀಫ್ ಏನಿತ್ತು ನಂಗೆ ಅದು ನೆನಪಾಗ್ತಿಲ್ಲ ಇವಾಗ ಅದು. ಓಕೆ. ಸೊ 15 ವರ್ಷಗಳ ಹಿಂದೆ ಸೂಟ್ ಕೇಸ್ ಇಟ್ಕೊಂಡು ಲಂಗ ದಾವಣಿ ಹಾಕ್ಕೊಂಡು
ಬಸ್ ಹತ್ತುಕೊಂಡು ಮೆಜೆಸ್ಟಿಕ್ಕಲ್ಲಿ ಇಳಿದು ತಾನೇನಾದರೂ ಕೆಲಸ ಮಾಡಬೇಕಂತ ಹೇಳಿಕೊಂಡು ಆ್ಯಂಕರಿಂಗ್ ಮಾಡಿ 500 ರೂಪಾಯಿ ಪಡ್ಕೊಂಡು ಅದನ್ನು ದೇವರಿಗೆ ಕಾಣಿಕೆಯಾಗಿ ಕೊಟ್ಟು ನಂತರ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟು ಅಲ್ಲೂ ಕೂಡ ಕೆಲವೊಂದು ಬೇಸರ ಇದ್ದರೂ ಕೂಡ ಧೈರ್ಯವಾಗಿ ಸಿಕ್ಕ ಪಾತ್ರಗಳನ್ನು ಭಾಳ ಚೆನ್ನಾಗಿ ಮಾಡಿ ಡೆಡಿಕೇಟ್ ಆಗಿ ಮಾಡಿ ಎಷ್ಟೇ ಕಷ್ಟ ನಷ್ಟ ನೋವು ಬಂದರೂ ಕೂಡ ವೈಯಕ್ತಿಕ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಕೂಡ ಇವತ್ತು ನೀವು ಆ್ಯಸ್ ಅ ಐರನ್ ಲೇಡಿಯಾಗಿ ನಿಂತಿದ್ದೀರಾ ಮತ್ತು ನೀವು ಒಂದು ಸಿನಿಮಾ ಪ್ರೊಡಕ್ಷನ್ ಕಂಪನಿ ಸ್ಟಾರ್ಟ್ ಮಾಡಿದ್ದೀರಾ, ನಿರ್ಮಾಣ ಮಾಡ್ತಿದ್ದೀರಾ. ನಿರ್ಮಾಣದ ಮೊದಲ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ. ಇಲ್ಲ, ಮೊದಲನೇ ಸಿನಿಮಾ ಇಲ್ಲ. ಇವಾಗ ನಾನು ಈಗ ಉಡುಪಿಗೆ ಏನು ಬಂದಿದ್ದೀನಿ, ಇದು ಅನಿತಾ ಭಟ್ ಕ್ರಿಯೇಷನ್ಸ್ ಇಂದ ಪ್ರೊಡ್ಯೂಸ್ ಆಗ್ತಾ ಇರೋಂಥದ್ದು ಮೊದಲನೇ ಸಿನಿಮಾ. ಬಟ್ ಈಗ ರಿಲೀಸಿಗೆ ಒಂದು ಸಿನಿಮಾ ರೆಡಿ ಆಗಿದೆ. ರಿಲೀಸಿಗೆ ರೆಡಿ ಇರೋದು ಬಳೆಪೇಟೆ ಅಂತ ಸಿನಿಮಾ. ಹೌದು, ಆ್ಯಕ್ಚುಲಿ ಮಾತಾಡಲೇಬೇಕು ನಾನು. ಬಳೆಪೇಟೆ ಸಿನಿಮಾ ಲಾಕ್ಡೌನ್ ಅವಾಗಷ್ಟೇ ಮುಗ್ದಿತ್ತು. ಕೆಲಸ ಇಲ್ಲದೆ ಕೂತ್ಕೊಂಡಿದ್ದೆ ನಾನು. ವಾಪಸ್ ನನ್ನ ಹಳೆ ನೆನಪುಗಳಲ್ಲಿದ್ದೆ. ಖಾಲಿ ಕೂತಿದ್ದೀನಲ್ಲ, ಕೆಲಸ ಇಲ್ದೇನೆ ಏನು ಮಾಡೋದು ನಾನು ಇವಾಗ ಅಂತ ಅನ್ನೋದೊಂದಿತ್ತು. ಸೊ ನನಗೆ ಪ್ರಮೋದ್ ಬೋಪಣ್ಣ ಅಂತ ನನ್ನ ಕೋ ಆರ್ಟಿಸ್ಟ್ ಇನ್ನೊಂದು ಸಿನಿಮಾದಲ್ಲಿ ನಾವು ಒಟ್ಟಿಗೆ ವರ್ಕ್ ಮಾಡಿದ್ವಿ. ನಂಗೆ ನೆನಪು ಇರಲಿಲ್ಲ ನಾವು ಆ ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡಿದ್ದು. ಬಟ್ ಹೀ ಕಾಲ್ಡ್ ಮೀ, ಈ ಸೈಡ್ ನಾವು ಈ ಥರ ವರ್ಕ್ ಮಾಡಿದ್ದೀವಿ, ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ನೀವು ಸಿನಿಮಾಗೆ ಬಂದು ಆ್ಯಕ್ಟ್ ಮಾಡಿ, ಒಂದು ತುಂಬ ಇಂಪಾರ್ಟೆಂಟ್ ರೋಲ್ ಇದೆ, ಮಾಡಿ ನೀವು ಹೀರೋಯಿನ್ ರೋಲೇನೇ ಇದು ಅಂತ. ನನಗೆ ನಂಬಿಕೆ ಇರಲಿಲ್ಲ, ಏನು ಹೀರೋಯಿನ್ ರೋಲ್ ಇದಕ್ಕಿದಂಗೆ ಫೋನ್ ಮಾಡ್ತಾರೆ, ಏನು ಹೇಳ್ತಾರೆ ಅಂತ. ಹಿ ಸ್ಟಾರ್ಟೆಡ್ ಪ್ರೈಸಿಂಗ್ ದ ಡೈರೆಕ್ಟರ್ ರಿಷಿಕೇಶ್ ಅಂತ. ಡೈರೆಕ್ಟರ್ ಮತ್ತು ಎಡಿಟರ್, ಸಿನಿಮಾಟೋಗ್ರಾಫರ್ ಎಲ್ಲ ಅವರೇನೆ ರಿಷಿಕೇಶ್. ಸೊ ತುಂಬ ಪ್ರೈಸ್ ಮಾಡಿದ್ರು, ತುಂಬ ಕಾಂಪ್ಲಿಮೆಂಟ್ಸ್ ಕೊಟ್ಟರು, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದ್ದಾರೆ, ಅವ್ರಿಗೆ ಸರಸ್ವತಿ ಒಲ್ದು ಬಂದುಬಿಟ್ಟಿದ್ದಾರೆ, ಬನ್ನಿ ಸಿನಿಮಾ ಮಾಡಿ ಹಾಗೆ ಹೀಗೆ ಅಂತ. ನಾನು ತಲೆ ಕೆಡಿಸ್ಕೊಂಡು, ನಾನು 14-15 ವರ್ಷ ಎಕ್ಸ್ಪೀರಿಯನ್ಸ್ ಇರೋಳು, ಈ ಥರದ್ದನ್ನೆಲ್ಲ ಎಷ್ಟು ಫೋನ್ ಕಾಲ್ಸ್ಗೆ ಅಟೆಂಡ್ ಮಾಡಿರಲ್ಲ ನಾನು. ಸೈಡ್ ಓಕೆ. ಬಟ್ ಏನಂದರೆ ಕೆಲಸ ಇಲ್ಲದೆ ಕೂತಿದ್ನಲ್ಲ ನಾನು. ಸೊ ಅದಕ್ಕೋಸ್ಕರ ಮಾಡಿಬಿಡೋಣ ಒಂದು ಸಿನಿಮಾನ. ಒಂದು 6 ತಿಂಗಳಿಂದ ಏನೂ ಖಾಲಿ ಇದ್ದೀನಿ, ಇನ್ನು ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ ಅಂತ. ಲಾಕ್ಡೌನ್ ಮುಗೀತಾ ಇದ್ದಂಗೆ ಇಮ್ಮಿಡಿಯೇಟಾಗಿ ಸೌತ್ ಇಂಡಿಯಾದಲ್ಲೇ ಫಸ್ಟು ಶೂಟಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ನಾನು. ಫಸ್ಟ್ ಸಿನಿಮಾದು ಜೂಟಾಟ ಅಂತ, ಅದಾದಮೇಲೆ ಬಳೆಪೇಟೆ ಅಂತ. ಇಡೀ ದಕ್ಷಿಣ ಭಾರತದಲ್ಲಿ ಫಸ್ಟ್ ಸಿನಿಮಾ ಶೂಟಿಂಗ್ ಹೋಗಿದ್ದು ಆಫ್ಟರ್ ಲಾಕ್ಡೌನ್. ಸೊ ಅದು ಪೇಪರೆಲ್ಲ ಬಂತು ಆಲ್ರೆಡಿ, ತುಂಬ ನ್ಯೂಸ್ ಆಯ್ತು ಅದು. ಬಳೆಪೇಟೆ ಸಿನಿಮಾಗೆ ಅಂತ ನಾನು ಹೋದೆ. ನಾನು ಹೋಗುವಾಗ್ಲೇ ಫೋನಲ್ಲಿ ಹೇಳಿಬಿಟ್ಟು ಹೋಗಿದ್ದೆ, ನನಗೆ ಡಸ್ಟ್ ಅಲರ್ಜಿ ಇದೆ, ನಂಗೆ ಹೈಜೀನಿಯಾಗಿ ಇರಬೇಕು, ಕೊರೋನಾ ಟೈಮ್ ಬೇರೆ, ಎಲ್ಲ ಸ್ಯಾನಿಟೈಸರ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಳಿ ಹಾಗೆ ಹೀಗೆ ಅಂತ ಎಲ್ಲ ಫುಲ್ ನಾನು ರಿಸ್ಟ್ರಿಕ್ಷನ್ಸು ಎಲ್ಲ ಇದನ್ನ ಕೊಟ್ಬಿಟ್ಟು ಹೋಗಿದ್ದೆ. ಅಲ್ಲಿ ಹೋಗಿ ನೋಡುತ್ತಿದ್ದೀನಿ ನಾನು, ಅಯ್ಯೋ ರಾಮ, ನಾನೇನು ಹೇಳಿದ್ನೋ ಅದು ಕಂಪ್ಲೀಟ್ಲಿ ಉಲ್ಟಾ. ಅಲ್ಲಿ ಏನೂ ಇಲ್ಲ. ಅದೊಂದು ಬಳೆಪೇಟೆ, ಚಿಕ್ಕಪೇಟೆನಲ್ಲಿ ಒಂದು ಮನೆಯಲ್ಲಿ ಶೂಟಿಂಗ್ ಹಾಕ್ಕೊಂಡ್ಬಿಟ್ಟಿದ್ದಾರೆ, ಶೂಟಿಂಗ್ ಮಾಡ್ತಾ ಇದ್ದಾರೆ. ಮುಂಚೆ ಮೇ ಬಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಿದ್ರು ಅನಿಸುತ್ತೆ. ನಾನು ಸುಮ್ಮನೆ ಅದೇ ಬಂದಿದ್ದೀನಿ, ಶೂಟಿಂಗ್ ಮುಗಿಸ್ಕೊಂಡು ಹೋಗ್ಬೇಕು, ಇವಾಗ ಏನೂ ಮಾತಾಡಬಾರ್ದು ಅಂತ ನಾನು ಮತ್ತು ಭವ್ಯ ಕೂತ್ಕೊಂಡ್ವಿ. ಭವ್ಯನೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ಲು. ಎಲ್ಲಿ ಕರ್ಕೊಂಡು ಬಂದ್ರಿ, ನನಗೆ 2 ಮಕ್ಕಳಿದ್ದಾರೆ ಚಿಕ್ಕವರು, ಅವ್ರಿಗೆ ಕೊರೋನಾ ಬಂದರೆ ಏನು ಮಾಡೋದು ಅಂತ ಅವಳು ತಲೆ ಬಿಸಿ. ಅಷ್ಟೇ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಮುಂದೆ ನಾನು ಶೂಟಿಂಗ್ ಮುಗಿದು ಡಬ್ಬಿಂಗ್ ಏನು ಕುಂಬಳಕಾಯಿ ಮಾಡ್ತೀವಿ ಲಾಸ್ಟಲ್ಲಿ, ಅದಾಗೋ ತನಕ ನಾನು ಉಸಿರು ಬಿಡಲಿಲ್ಲ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಎಷ್ಟು ಚೆನ್ನಾಗಿ. ಆ್ಯಂಡ್ ಪ್ರಮೋದ್ ಬೋಪಣ್ಣ ಏನು ಹೇಳಿದ್ರು ಡೈರೆಕ್ಟರ್ ಬಗ್ಗೆ, ಇಟ್ ವಾಸ್ 100% ಟ್ರೂ. ನಂಗೆ 14-15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಈ ವಿಷಯದಲ್ಲಿ ನಾನು ಖಂಡಿತ ಒಪ್ಕೋಬೇಕು. ಹೀ ಈಸ್ ಲೈಕ್ ವಾವ್ ಅನ್ನೋ ಥರ. ನಾನು ತುಂಬ ಇಂಪ್ರೆಸ್ ಆದೆ ನಾನು. ಅಂಥ ಅದ್ಭುತವಾಗಿರೋ ಲೈಟಿಂಗ್ಸ್ ಇತ್ತು. ಏನು ನನ್ನನ್ನು ವಿತೌಟ್ ಮೇಕಪ್, ಅಲ್ಲಿ ಕಾಣಿಸ್ತಾ ಇರೋದು ಬಳೆಪೇಟೆ ಸ್ಟಿಲ್ಲೇನೆ. ಸೊ ವಿತೌಟ್ ಮೇಕಪ್ ನನ್ನನ್ನು ಪ್ರೆಸೆಂಟ್ ಮಾಡಿದ್ರು. ನನಗೊಂದು ಲಿಪ್ಸ್ಟಿಕ್ ಕೂಡ ಹಾಕಕ್ಕೆ ಬಿಟ್ಟಿಲ್ಲ, ತಲೆ ಕೂಡ ಬಾಚ್ಕೊಳ್ಳೋಕೆ ಅವಕಾಶ ಇರಲಿಲ್ಲ. ಹಾಗೆ ಬರಬೇಕಾಗಿತ್ತು ನಾನು, ಹಾಗೆ ಶೂಟ್ ಮಾಡಬೇಕಾಗಿತ್ತು, ಹೇಗಿದ್ದೀನೋ ಹಾಗೆ ಅಂತ. ತುಂಬ ಚೆನ್ನಾಗಿ ಮಾಡಿದ್ರು. ಇದೊಂದು ಗ್ಯಾಂಗ್ಸ್ಟರ್ ಸಬ್ಜೆಕ್ಟ್ ಅದು. ಆ್ಯಕ್ಚುಲಿ ಒಂದು ಹೀರೋ ಜೊತೆನಲ್ಲಿ ಒಂದು 3-4 ಜನ ಅವನಿಗೆ ಫ್ರೆಂಡ್ಸ್ ಇರ್ತಾರೆ. ಪಕ್ಕದ ಮನೇಲಿ ನಾನು ಇರ್ತೀನಿ. ನಾವೆಲ್ಲರೂ ಕೂಡ ಅವ್ನು ಹೀರೋ, ಅವನು ರೌಡಿಸಮ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ನಾವೆಲ್ಲರೂ ಅವನಿಗೆ ಎಷ್ಟು ಸಪೋರ್ಟ್ ಮಾಡ್ತಿರ್ತೀವಿ, ಎಷ್ಟು ಪ್ರೀತಿ ಅಫೆಕ್ಷನ್ಸ್ ಎಲ್ಲ ಅವನ ಬಗ್ಗೆ ಇರುತ್ತೆ ಅಂತ. ನನ್ನ ಕ್ಯಾರೆಕ್ಟರ್ ಹೇಗೆ ಅಂದರೆ, ಅವನಿಗೋಸ್ಕರ ನಾನು ಜೀವ ಬೇಕಾದರೂ ಕೊಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಕ್ಯಾರೆಕ್ಟರ್ ಅದು. ನಿನ್ಗೇನು ಬೇಕು, ನಾನು ಇದೀನಿ ತಾನೆ, ನೀನು ಚೆನ್ನಾಗಿರಬೇಕು, ಇದೆಲ್ಲ ಬಿಟ್ಬಿಡು, ನಾವಿಬ್ಬರು ಹೋಗ್ಬಿಡೋಣ, ಎಲ್ಲಾದರೂ ದೂರ ಇರೋಣ ಅಂತ. ಮದುವೆ ಮಾಡ್ಕೋತೀಯ ನನ್ನನ್ನು, ಪ್ರೀತಿಯಿಂದ ನೋಡು, ಇರೋಣ ನಾವಿಬ್ಬರು ಅಂತ. ಆ ಥರ ಅವನ ಬಗ್ಗೆ ತುಂಬ ಆಸೆ, ತುಂಬ ಪ್ರೀತಿ ಇರೋಂಥದ್ದು ಒಂದು ಕ್ಯಾರೆಕ್ಟರ್. ತುಂಬ ತುಂಬ ಎಮೋಷನ್ಸ್ ಪ್ಲೇ ಆಗುತ್ತೆ, ಅಪ್ ಆ್ಯಂಡ್ ಡೌನ್ಸ್, ಹೀಗೆ ಹೋಗುತ್ತೆ ಹೀಗೆ ಬರುತ್ತೆ ಅಂತ. ಸೊ ನನಗೆ ಆಶ್ಚರ್ಯ,
ಇದು ಹೇಗೆ ಈ ಕ್ಯಾರೆಕ್ಟರ್ ನಾನು ಬರೋದಕ್ಕಿಂತ ಮುಂಚೆ ಈ ಥರ ಹೇಗೆ ಮಾಡಿದ್ರು, ಇದು ನನಗೆ ಹೇಳಿ ಮಾಡಿಸ್ದಂಗೆ ಇದೆಯಲ್ಲ ಅಂತ. ದೆನ್ ಫೈನಲಿ ಐ ಕೇಮ್ ಟು ನೋ ಆ ಕ್ಯಾರೆಕ್ಟರ್ ಬೇರೆಯವ್ರಿಗೆ ಅಂತ ಬರೆದಿದ್ರು, ಅವ್ರದ್ದು ಡೇಟ್ಸ್ ಸಿಗಲಿಲ್ಲ. ಸೊ ನನ್ನನ್ನು ಕರೆಸಿದ್ದಾರೆ. ನನ್ನನ್ನು ಕರ್ಸೋ ತನಕನೂ ಅಲ್ಲಿ ಆ ಕ್ಯಾರೆಕ್ಟರ್ ಬಗ್ಗೆ ಒಂದು ಕ್ಲಾರಿಟಿ ಇರಲಿಲ್ಲ, ಏನು ಮಾಡಿಸ್ಬೇಕು, ಹೇಗೆ ಮಾಡಬೇಕು ಅಂತ ಅನ್ನೋದು. ನನ್ನನ್ನು ನೋಡಿ ಒಂದು ಅರ್ಧ ಗಂಟೆ 1 ಅವರ್ ನನ್ನ ಜೊತೆನಲ್ಲಿ ಮಾತಾಡಿದ್ದಾರೆ ಡೈರೆಕ್ಟರು. ಸೊ ಹಿ ಕೇಮ್ ಟು ನೋ ಅಬೌಟ್ ಮೈ ಪರ್ಸ್ನಲ್ ಕ್ಯಾರೆಕ್ಟರ್, ನಾನು ಈ ಥರ ಇದ್ದೀನಿ ಅಂತ ಅನ್ನೋದನ್ನ ಜಡ್ಜ್ಮೆಂಟ್ ಸಿಕ್ಕಿದೆ. ಸೀದಾ ಅದೇ ಥರ ಕ್ಯಾರೆಕ್ಟರ್ ಬರೆದಿದ್ದಾರೆ. ಅಲ್ಲಿ ಹೇಗಿದೆ, ಅಲ್ಲಿ ಏನೇನು ಮಾತಾಡ್ತೀನಿ ಸಿನಿಮಾದಲ್ಲಿ ಅದನ್ನೆಲ್ಲ ನಿಜವಾದ ಲೈಫಲ್ಲೂ ನಾನು ಅದೇ ಥರ ಇರೋದು. ಯಾವಾಗ ರಿಲೀಸ್ ಬಳೆಪೇಟೆ? ಏಪ್ರಿಲ್ 1st or 2nd ವೀಕ್ ಅಂತ ಅನ್ಕೊಂಡಿದ್ದೀವಿ. ಸೊ ಅನಿತಾ ಪ್ರೊಡಕ್ಷನ್ಸ್ ಅವರ ಮೊದಲ ಸಿನಿಮಾ ಶೂಟಿಂಗ್ ಉಡುಪಿಯಲ್ಲಿ ನಡೀತಾ ಇದೆ. ಹೌದು, ನನಗೆ ತುಂಬಾ ಖುಷಿ. ನನಗೆ ಸಿನಿಮಾ ಅದೇ ಅನಿತಾ ಭಟ್ ಕ್ರಿಯೇಷನ್ಸ್ ಅಲ್ಲಿ ಫಸ್ಟ್ ಸಿನಿಮಾ ಬರ್ತಾ ಇದೆ. ಐ ಆಮ್ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್. ನನ್ನ ಜೊತೆನೇ ಇನ್ನೊಂದಿಬ್ರು ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ನಾನು ಒಂದು ಪ್ರೊಡ್ಯೂಸ್ ಒಂದು ಪಾರ್ಷಿಯಲ್ ಪ್ರೊಡ್ಯೂಸರ್ ನಾನು ಕೂಡ. ಇದೂ ಅಷ್ಟೇ ಒಂದು ಭೂಗತ ಲೋಕದ ಕತೆ ಅಂತ ಹೇಳ್ಬೋದು. ಶಿವಧ್ವಜ್ ಅವರು ಇದರಲ್ಲಿ ಒಂದು ಮೇನ್ ಲೀಡ್ನ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ನನ್ನ ಕ್ರಿಯೇಷನಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ರಾಜ್ ಕಿಶೋರ್ ಅಂತ ಒಂದು ಹೊಸ ಪ್ರತಿಭೆ, ಅವರು ಹೀರೋ ಲೀಡ್ ರೋಲ್ ಅವರು ಮಾಡ್ತಾ ಇರೋದು. ಹಿ ಈಸ್ ಅ ಡ್ಯಾನ್ಸರ್ ಆಲ್ಸೋ. ಇದೆ ಉಡುಪಿ ಸುತ್ತಮುತ್ತನೇ ಇಲ್ಲಿ ನಮ್ಗೆ ಬಂದರು ಬೇಕು ನಮಗೆ ಅಂತ ಅನ್ನೋದು ಒಂದಕ್ಕೋಸ್ಕರ ಇಲ್ಲಿಗೆ ಬಂದಿರೋದು. ಆಮೇಲೆ ನನಗೆ ತುಂಬ ಇಷ್ಟವಾಗಿರೋ ಊರು ಉಡುಪಿ ನನಗೆ. ನಾವು ಬೈಂದೂರಿಗೆ ನಮ್ಮ ಮನೆ ದೇವ್ರಿಗೆ ಬಂದಾಗೆಲ್ಲ ನಾನು ಉಡುಪಿಗೆ ಬರದೇ ಹೋಗಲ್ಲ. ಯಾಕಂದರೆ ನಾನು ಕೃಷ್ಣನ್ ತುಂಬ ಇಷ್ಟಪಡ್ತೀನಿ. ನನ್ನ ಕೃಷ್ಣ ಅಂದರೆ ನಂಗೆ ಚಿಕ್ಕ ವಯಸ್ಸಿಂದನೂ ಕೃಷ್ಣನ ಭಕ್ತೆ ನಾನು. ಸೊ ಪ್ರತಿ ಸಲನೂ ಬಂದು ಹೋಗ್ತೀನಿ. ಸೊ ಇಷ್ಟ್ರ ಮಟ್ಟಿಗೆ ಡೀಟೇಲ್ಸ್ ಕೊಡ್ಬೋದು ಇವಾಗ. ಅದೇ ರಿಷಿಕೇಶ್ ಅವರೇ ಇದರದ್ದು ಸಿನಿಮಾ ಬಳೆಪೇಟೆ ಟೀಮ್ ಏನಿದೆ ಅದೇ ಟೀಮೇನೆ ಇದರಲ್ಲೂ ವರ್ಕ್ ಮಾಡ್ತಾ ಇರೋದು. ಸೊ ಕೊನೆಯದಾಗಿ ನಾನು ನಿಮ್ಗೆ ಹೇಳೋದಿಷ್ಟೇ, ಈ ಬಳೆಪೇಟೆ ಸೂಪರ್ ಹಿಟ್ ಆಗುತ್ತೆ, ಖಂಡಿತ ಆಗಬೇಕು, ಆಗುತ್ತೆ. ನಿಮ್ಮ ಪ್ರೊಡಕ್ಷನ್ ಸಿನಿಮಾ ಕೂಡ ಸೂಪರ್ ಹಿಟ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಇಷ್ಟು ವರ್ಷದ ಪರಿಶ್ರಮದ ಪ್ರತಿಫಲ ಸಿಗುವ ಟೈಮ್ ಇವಾಗ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಸೊ ಕೊನೆಯದಾಗಿ 2 ಕೆಲಸ ನೀವು ಮಾಡಬೇಕು. ಒಂದು, ಈ ಒಂದು ಮೈ ಆಟೋಗ್ರಾಫ್ ವಿತ್ ಆರ್ಜೆ ಎರಲ್ ಈ ಕಾರ್ಯಕ್ರಮ ಹೇಗೆ ಅನಿಸಿತು ಅಂತ ಒಂದು ನಿಮ್ಮ ಒಂದು ಅಭಿಪ್ರಾಯ, ಮತ್ತು ನೀವು ಆಸ್ ಎ ಆಂಕರ್ ಆಗಿದ್ರೆ, ಆಂಕರ್ ಆಗಿದ್ರೆ ಹೇಗೆ ಕಾರ್ಯಕ್ರಮವನ್ನು ಸೈನ್ ಔಟ್ ಮಾಡ್ತೀರಾ, ಹೇಗೆ ಎಂಡ್ ಮಾಡ್ತೀರಾ? ಸೊ ಆ ತರ ನೀವು ಮಾಡಿ ಈ ಕಾರ್ಯಕ್ರಮವನ್ನು ನೀವೇ ಎಂಡ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಆಂಕರಿಂಗ್ ಮಾಡ್ಕೊಂಡು ಬಂದಿದ್ದೀರಾ ಅವಾಗಿಂದ. ಇವಾಗ ನಾನು ಲಾಸ್ಟ್ ಅಲ್ಲಿ ನಾನು ಅದನ್ನ ಹಾಳು ಮಾಡ್ಬಿಡ್ತೀನೇನೋ. ಇಲ್ಲ, ನಿಮ್ಮ 15 ವರ್ಷದ ಎಕ್ಸ್ಪೀರಿಯನ್ಸ್ ಯಾವ್ದು ಕೂಡ ಮೇಲೆ ಇರುತ್ತೆ. ಸೊ ಹೇಗೆ ಅನ್ಸುತ್ತೆ ಮೇಡಮ್ ಇವತ್ತಿನ ಕಾರ್ಯಕ್ರಮ? ವೆರಿ ಹ್ಯಾಪಿ ಅಬೌಟ್ ಮೀ. ಯಾ, ಐ ಆಮ್ ವೆರಿ ಹ್ಯಾಪಿ. ಒಂದು ಹೊಸ ಪ್ರೋಗ್ರಾಮ್ ನೀವು ಅದನ್ನ ಸ್ಟಾರ್ಟ್ ಮಾಡ್ತಿದ್ದೀರಾ. ಅದ್ರದ್ದು ಮೊದಲನೇ ಎಪಿಸೋಡ್ನ ನನ್ನ ಜೊತೆನಲ್ಲಿ ಶೂಟ್ ಮಾಡ್ತಾ ಇರೋದು ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ನೀವು ಯಾರಿಗೆ ಗೊತ್ತಿಲ್ಲ, ಇಲ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಆರ್ಜೆ ಎರಲ್ ಅಂದರೆ ಲೈಕ್ ಈಸ್ ವರ್ಲ್ಡ್ ಫೇಮಸ್ ಥರ. ಮಂಗಳೂರಿನಲ್ಲಿ ಸೌತ್ ಕೇಂದ್ರದಲ್ಲಿ ವರ್ಲ್ಡ್ ಫೇಮಸ್ ಥರ. ಸೊ ಎಲ್ಲರಿಗೂ ಗೊತ್ತಿರೋ ಅಂಥವ್ರು. ವೆರಿ ನೈಸ್. ನೀವು ಕಂಫರ್ಟೇಬಲ್ ಆಗಿದ್ರೆ, ನಿಮ್ಮದು ಫಸ್ಟ್ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಆಯಿತು. ಮತ್ತು ನೀವು ಆರಾಮಾಗಿ ಕಂಫರ್ಟೇಬಲ್ ಆಗಿ ಮಾತಾಡಿದ್ದೀರಾ, ಅನ್ಸೋದೇ ಇಲ್ಲ ಫಸ್ಟು ಎಕ್ಸ್ಪೀರಿಯನ್ಸ್ ಅಂತ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್. ತುಂಬ ವಿಷಯಗಳನ್ನ ನಾನು ಹೇಳ್ಕೊಂಡೆ. ನಾವು ಸ್ಟಾರ್ಟಿಂಗಲ್ಲಿ ನಾವು ಆಫ್ ದಿ ಕ್ಯಾಮ್ರಾ ಏನು ಮಾತಾಡಿದ್ವಿ, ಏನು ಅನಿಸುತ್ತೆ, ಭಾವನೆಗಳನ್ನ ಬಿಚ್ಚಿಡ್ಬೋದು ಅಂತ ಅನ್ನೋದನ್ನು ನಾನು ತುಂಬ ವಿಷಯಗಳನ್ನ ನಾನು ಎಲ್ಲೂ ಹೇಳದೇ ಇರೋಂಥದ್ದು ಕೆಲವೊಂದು ವಿಷಯಗಳನ್ನ ತುಂಬ ಮುಕ್ತವಾಗಿ ನಾನು ಮಾತಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಗುಡ್ ಲಕ್. ಆ್ಯಕ್ಚುಲಿ ಆರ್ಜೆ ಮೈ ಆಟೋಗ್ರಾಫ್ ವಿತ್ ಆರ್ಜೆ ಇರೋಲ್ದು ಕಾರ್ಯಕ್ರಮಕ್ಕೆ ಖಂಡಿತ ಗುಡ್ ಲಕ್, ಚೆನ್ನಾಗಾಗಲಿ. ನನ್ನಿಂದ ಓಪನಿಂಗ್ ಆಗಿದೆ, 1000 ಎಪಿಸೋಡ್ಸ್ ಹೋಗಲಿ ಅಟ್ಲೀಸ್ಟ್. ಓಕೆ, ಸೊ ಇವಾಗ ಸೈನ್ ಔಟ್ ಹೇಗೆ ಮಾಡ್ತೀರಾ ನೀವು ಇವಾಗ? ಅಯ್ಯಯ್ಯೋ, ಓಕೆ, ಆಸ್ ಅನ್ ಆಂಕರ್. ಸೊ ಇಲ್ಲಿ ತನಕ ನನ್ನ ಲೈಫ್ ಬಗ್ಗೆ, ನನ್ನ ಜೀವನದ ಆಗು ಹೋಗುಗಳ ಬಗ್ಗೆ, ನನ್ನ ಕನಸು ಯಾವ ಥರ ಶುರುವಾಯಿತು, ನಾನು ಏನು ಮಾಡಬೇಕು ಅಂತ ಇದ್ದೆ, ಎಲ್ಲಿಗೆ ಬಂದಿದ್ದೀನಿ ಅನ್ನೋದ್ರ ಬಗ್ಗೆ ನೀವು ಡಿಟೇಲಾಗಿ ನೋಡಿದ್ದೀರಾ. ಇದೇ ಥರ ಇನ್ನೂ ತುಂಬ ಪ್ರೋಗ್ರಾಮ್ಗಳು ಈ ಚಾನಲ್ನಲ್ಲಿ ಮೂಡಿ ಬರುತ್ತೆ. ಇದು ಒಂದೇ ಪ್ರೋಗ್ರಾಮ್ ಅಲ್ಲ, ಆರ್ಜೆ ಎರೋಲ್ ಜೊತೆನಲ್ಲಿ ಇನ್ನೂ ತುಂಬ ಪ್ರೋಗ್ರಾಮ್ಗಳು ಬರಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಸ್ಪಂದನ TV ಚಾನಲ್ನ ಎಲ್ಲ ವೀಕ್ಷಕರಿಗೂ ಶುಭಾಶಯಗಳು. ಇನ್ನೇನು ಹೇಳ್ಬೋದು, ನೀವು ಹೇಳ್ಕೊಡ್ತೀರಾ? ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅತಿಥಿಗಳ ಜೊತೆನಲ್ಲಿ ಆರ್ಜೆ ಎರೋಲ್ ನಿಮ್ಮ ಮುಂದೆ ಬರ್ತಾರೆ. ಸೊ ಪ್ರತಿದಿನ ಪ್ರತಿಕ್ಷಣ ನೋಡ್ತಾ ಇರಿ ಸ್ಪಂದನ TV. ಪ್ರತಿದಿನ ಪ್ರತಿಕ್ಷಣ ನೋಡ್ತಾ ಇರಿ ಸ್ಪಂದನ TV. ನಮಸ್ಕಾರ. ನಮಸ್ತೆ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದ ಕೇರ್.